ತುಳು ವರ್ಸಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ಈಗಾಗಲೇ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂತದ್ದು ಇದರ ವಿಚಾರಗಳ ಎರಡು ಸಂಘಟನೆಯ ನಾಯಕರು ಇದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರ ಮಂಡಳಿಯ ಸ್ಥಾಪಕರಾದಂತಹ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪೋರ್ ಇದರ ಕಾರ್ಯಕ್ರಮದಲ್ಲಿ, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಮಂಗಳೂರು ತಾಲೂಕಿನ ಕರ್ನಾಟಕ ವೇದಿಕೆಯ ಮಧುಸೂದನ್ ಗೌಡ ಸ್ವಾಗತ ಜಾಯಿನ್ ಆಗಿದ್ದಾರೆ. ಈಗಾಗಲೇ ನೀವು ಗಮನಿಸಬಹುದು ವೀಕ್ಷಕರೇ, ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಅಥವಾ ಒಂದು ಹೇಳಿಕೆಗಳು ಎಷ್ಟರ ಮಟ್ಟಿಗೆ ದ್ವಂದ್ವ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ, ಇನ್ನೊಂದು ಕಡೆಯಲ್ಲಿ ರಾಜಕೀಯವಾಗಿ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇದೆಲ್ಲ ಒಟ್ಟಾರೆ ಲೆಕ್ಕಾಚಾರಗಳನ್ನು ಮಾಡಿದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದರಿಂದ. ಒಂದು ಕರಾವಳಿಯ ಭಾಗದ ಆಚರಣೆಗಳಿವೆ, ಒಂದು ತುಳುನಾಡಿನ ಸಂಪ್ರದಾಯ ಸಂಸ್ಕೃತಿ ಇದೆ, ಆ ಸಂಸ್ಕೃತಿ ಹೊಡಿತಾ ಇದೆಯಾ ಅಥವಾ ಕೊಟ್ಟು ಅಂತರ್ಜಾಲದಲ್ಲಿ ಇದಕ್ಕೆ ಯಾರು ಹೊಣೆ ಅನ್ನುವಂತ ರೀತಿಯಲ್ಲೂ ಕೂಡ ಉತ್ತರಿಸಬೇಕಾಗಿದೆ. ಪ್ರಶ್ನೆ ಮುಂದುವರಿಸ್ತೇನೆ. ಈಗಾಗಲೇ ಗಮನಿಸಬಹುದು, ತುಳುನಾಡಿನಲ್ಲಿ ಒಂದಷ್ಟು ಚರಿತ್ರೆಗಳನ್ನೇ ನೋಡಿದ್ರೆ ತುಳು ಭಾಷೆಗೆ ವಿಶೇಷವಾದಂತ ಪ್ರಾಧಾನ್ಯತೆ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಹೇಳ್ತಾ ಇರುವಂತದ್ದು, ಸಮಸ್ಯೆಗಳನ್ನು ಒಂದು ಸೃಷ್ಟಿಸುವಂತದ್ದು ಮಾಡ್ತಾನೆ ಇರ್ತಾರೆ. ಯಾಕೋಸ್ಕರ ಅಂತ? ಯಾಕೆಂದ್ರೆ ಮುಖ್ಯವಾಗಿ ಯೋಚನೆ ಮಾಡಿದ್ರೆ, ನಾವು ತುಳುವರು ಅಂದ್ರೆ ಇಲ್ಲಿ ಮಂಗಳೂರಲ್ಲಿ ತುಳುವಲೆ ಭಾಷೆ ತುಳುವೆ ಪೆಲಕ್ಕಾಯಿ ಅಂತ ಹೇಳ್ಕೊಂಡು, ಹಲಸಿನಕಾಯಿ ಅಂದ್ರೆ ಮೃದು ಅಂತ ಹೇಳ್ಕೊಂಡು, ಆ ಒಂದು ಕಾರಣದಿಂದಾಗಿ ಇಂದಿನಿಂದ ಕೂಡ ಬರ್ತಾ ಉಂಟು. ಯಾಕೆಂದ್ರೆ ಈಗ ನಮ್ಮ ತುಳುನಾಡು ಅಂದ್ರೆ ಒಂದು 2,000 ವರ್ಷಗಳ ಇತಿಹಾಸ ಇರುವಂತ ತುಳು ಭಾಷೆ. ಯೋಚನೆ ಮಾಡಿದರೆ ಬಾರ್ಕೋರ್ನಿಂದ ಇವನ್ ಚಂದ್ರಗಿರಿ ಆಗಿರ್ಬೋದು, ಕೇರಳದ ಹಲವಾರು ಪ್ರದೇಶಗಳು ಕೂಡ ಒಂದು ಸಂದರ್ಭದಲ್ಲಿ ಅದು ತುಳು ಎಲ್ಲ ಹೆಚ್ಚಿನ ತುಳು ಭಾಷೆ ಮಾತಾಡ್ತಿದ್ದವರು. ಇಲ್ಲಿಯ ಅಭಿವೃದ್ಧಿ ಆಗಿರ್ಬೋದು, ಒಂದು ಸಂಸ್ಕೃತಿ ಆಗಿರ್ಬೋದು, ಅದರದೇ ಆದ ಹಿನ್ನೆಲೆ ಉಂಟು. ಇವತ್ತು ವಿಜಯರಾಜರ ನಮ್ಮ ಸಾಮ್ರಾಜ್ಯ ಒಡೆಯರಾಗಿರುವಂಥ ಕೃಷ್ಣದೇವರಾಯರ ಆಗಿರ್ಬೋದು, ಅವರು ತುಳು ಭಾಷೆಯನ್ನು ಮಾತಾಡ್ತಿದ್ರು ಅಂತ ಒಂದು ಸಾಹಿತ್ಯಗಳ ಮೂಲಕ ಕಾಣ್ತದೆ. ಅದೇ ರೀತಿಯಲ್ಲಿ ನಮ್ಮ ಕಂಬಳ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಬಿಸು ಪರ್ಬ ಅಂತ ಆಗಿರ್ಬೋದು, ಅದೇ ರೀತಿ ಕೆಡ್ಡಾಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳಾಗಿರ್ಬೋದು, ಜಾನಪದಗಳಾಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮದೇ ವೈಶಿಷ್ಟ್ಯವನ್ನು ಇವತ್ತು ಇಡೀ ವಿಶ್ವದಲ್ಲೇ ನಾವು ತುಳುವರು ಯಾವುದಂತೆ ತೋರಿಸ್ಕೊಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ತುಳುವರು ಕೂಡ ಇಲ್ಲಿ ನೀವು ಹೇಳಿದಾಗೆ ಯಾಕೆ ಈ ರೀತಿಯಲ್ಲಿ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ಕೊಂಡು, ಯಾಕಂದರೆ ಇಲ್ಲಿ ಅವ್ರ ಜನರು ಬಸ್ಸಿಗೆ ಕಲ್ಲು ಹೊಡೆಯೋದಿಲ್ಲ, ಬೇರೆಯವ್ರಿಗೆ ಅನ್ಯಾಯ ಮಾಡೋದಿಲ್ಲ. ಯಾವುದೇ ರಾಜ್ಯದ ಜನರು ಬಂದರೆ ಸಹ ಇಲ್ಲಿ ಬಂದರೆ ಸಹ ಅವರನ್ನು ಪ್ರೀತಿಯಿಂದ ಆದರಿಸ್ತಾರೆ. ಯಾಕೆಂದರೆ ಇಲ್ಲಿ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಮಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಅಂದರೆ ಒಂದು ದಕ್ಷಿಣ ಶಿಕ್ಷಣ ಕಾಶಿ, ದಕ್ಷಿಣದ ಒಂದು ಶಿಕ್ಷಣ ಕಾಶಿ ಅಂತ ಹೇಳಿದೆ. ಯಾಕೆಂದರೆ ಹಲವಾರು ಯೂನಿವರ್ಸಿಟಿಗಳುಂಟು, ಹಲವಾರು ಬೇರೆ ಬೇರೆ ಕಾಲೇಜ್ ಆಗಿರ್ಬೋದು, ಹಲವಾರು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಇವತ್ತು ದೇಶ ವಿದೇಶದ ಜನರು, ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದವರಾಗಿರ್ಬೋದು ಇಲ್ಲಿ ಮಂಗಳೂರಿಗೆ ಕಲೀಲಿಕ್ಕೆ ಬರ್ತಾರೆ. ಆದರೆ ಇಷ್ಟು ತನಕ ಸಹ ಮಂಗಳೂರಿಗೆ ಕಲ್ತಾ ಬರುವ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಯಾರೇ ಕೆಲಸಕ್ಕೆ ಬರುವ ಇವರು ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಇವತ್ತು ಜಾರ್ಖಂಡಿದಾಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಎಲ್ಲಕ್ಕೆ ಯಾವುದೇ ಕಟ್ಟಡ ನೋಡಿದ್ರೆ ಎಲ್ಲ ಕಾರ್ಮಿಕರು ಬೇರೆ ಬೇರೆ ಕಡೆಯಲ್ಲೂ ಆಫೀಸರ್ಸ್ ಆಗಿರ್ಬೋದು. ಇವತ್ತು ಇಷ್ಟು ಕಂಪನೀಸ್ ಉಂಟು, ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನೀಸ್, ಎಲ್ಲದ್ರೆ ಸಹ ಕೆಲಸ ಮಾಡುವವರು ಸಹ ಹೈಯೆಸ್ಟ್ ಜನರು ಹೊರಗಿನವರು ಇದ್ದಾರೆ. ಯಾಕಂದ್ರೆ ಆದ್ರೆ ಸಹ ಕೂಡ ನಾವು ಎಲ್ಲರೂ ಸಹ ಪ್ರೀತಿಯಲ್ಲಿ ನೋಡ್ತೇವೆ. ಯಾಕಂದ್ರೆ ನಾವು ಯಾವಾಗ ಸಹ ಅವರ ಬಗ್ಗೆ ಒಂದು ತಾರತಮ್ಯ ಮಾಡೋದಿಲ್ಲ. ಯಾಕಂದ್ರೆ ಯಾರು ಪ್ರೀತಿಯಿಂದ ಬಂದವರಿಗೆ ನಾವು ಎದೆಯಲ್ಲಿ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೇವೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಸಹ ನಮ್ಮ ಒಳಗೆ ಅಳವಡಿಸಿಕೊಂಡಿದ್ದೇವೆ. ಇವತ್ತು ನಮ್ಮ ಒಂದು ತುಳುನಾಡು ಅಂದ್ರೆ ಒಂದು ಭಾರತ ದೇಶದಾಗೆ, ಭಾರತದಲ್ಲಿ ಬೇರೆ ಬೇರೆ ಭಾಷೆಯ ಜನರು, ಬೇರೆ ಬೇರೆ ಜನಾಂಗದ ಜನರು ಐಕ್ಯತೆಯಲ್ಲಿ ಏಕತೆ ರೀತಿಯಲ್ಲಿ ಇಲ್ಲಿ ತುಳುನಾಡಲ್ಲಿ ಸಾಗೆ ಬೇರೆ ಬೇರೆ ಭಾಷೆ ಮಾತಾಡುವವರು ತುಂಬಾ ಜನ ಇದ್ದಾರೆ. ಇವನ್ ಕೊಂಕಣಿ ಮಾತಾಡುವವರಾಗಿರ್ಬೋದು, ಕೊಡವ ಭಾಷೆ ಮಾತಾಡೋದು, ಬ್ಯಾರಿ ಭಾಷೆ ಮಾತಾಡೋದು, ಕೊಂಕಣಿ ಭಾಷೆ ಮಾತಾಡೋದು, ಕನ್ನಡ ಆಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಬೇರೆ ಬೇರೆ ಬ್ಯಾರಿ ಭಾಷೆ, ಬೇರೆ ಬೇರೆ ಭಾಷೆ ಮಾತಾಡೋರು ಕೂಡ ಪ್ರೀತಿಯಿಂದ ಎಲ್ಲರ ಸಹ ಮಾತಾಡೋ ಭಾಷೆ ತುಳು ಆಗಿದೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಎಂಥದ ಭಾಷೆ ಆಗಿದೆ, ಪಬ್ಲಿಕ್ ಆಗಿ ಬರುವಾಗ ಅವರು ತುಳು ಮಾತಾಡ್ತಾರೆ. ಆ ಒಂದು ಆ ರೀತಿಯಲ್ಲಿ ಪ್ರತಿಯೊಬ್ಬ ಸಹ ಪ್ರೀತಿಯಿಂದ ಮಾಡಿ, ಯಾವಾಗ ಹಿಂಸೆ ಇಲ್ಲ. ಯಾಕಂದರೆ ಒಂದು ಒತ್ತಡ ಮಾಡುವಂಥದ್ದಾಗಿರ್ಬೋದು, ನಮ್ಮದೇ ನೀವು ಭಾಷೆಯನ್ನು ನೀವು ಅಳವಡಿಸ್ಕೊಳ್ಬೇಕು, ನೀವು ನಮ್ಮದೇ ನಾವು ಆಚರಣೆ ಮಾಡಿದ ರೀತಿ ನೀವು ಮಾತಾಡಬೇಕು, ನಮ್ಮ ದೈವರದೇ ನೀವು ಕೂಡ ಮಾಡಬೇಕು. ಆ ರೀತಿಯಲ್ಲಿ ಏರಿಕೆ ಮಾಡಲಿಲ್ಲ, ಅಥವಾ ಇಂಥದೇ ಭಾಷೆಯನ್ನು ನೀವು ಮಾಡಬೇಕು ಆ ರೀತಿಯಲ್ಲಿ ಒಂದು ದಬಾವ್ ಮಾಡಲಿಲ್ಲ. ಒಂದು ವೇಳೆ ಆ ಭಾಷೆಗೆ ನಮ್ಮ ತುಳು ಭಾಷೆಯನ್ನು ಯಾರು ಒಪ್ಪದವರಿಗೆ ಸಹ ನೀವು ತುಳು ಭಾಷೆ ಒಪ್ಪದಿದ್ದರೆ ನೀವು ನಮ್ಮ ತುಳುನಾಡಲ್ಲಿ ಇರಬೇಡಿ, ಅಥವಾ ನೀವು ತುಳು ಭಾಷೆಯಲ್ಲಿ ಇಲ್ಲದಿದ್ದರೆ ನಿಮಗೆ ಕೆಲಸನೇ ಕೊಡಬಾರ್ದು, ಅಥವಾ ಅವರಿಗೊಂದು ಮಸಿ ಬಳಿಯುವಂಥದ್ದು ಅಂಥದ್ದೆಲ್ಲ ಫೋರ್ಸಿಬಲ್ ಮಾಡಲಿಲ್ಲ. ಅದರಿಂದಾಗಿ ಎಂತ ಆಗ್ತದೆ, ತುಳುನಾಡು ಬಗ್ಗೆ ಎಂತ ಮಾತಾಡಿಸಿ ನಡೀತದೆ. ಯಾಕಂದ್ರೆ ಇವರೇನು ಮಾತಾಡೋದಿಲ್ಲ.
ಇವರೇನ ಸಹಿಸಿಕೊಳ್ತಾರೆ. ಇವರಿಗೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ಕಾನೂನು ಏರಿಕೆ ಮಾಡಿದ್ರೆ ಇವರು ಮಾತಾಡೋದಿಲ್ಲ ಅಂತ ಒಂದು ಭಾವನೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅಂತ ನಾವು ಒಂದು, ಯಾಕಂದ್ರೆ ನಮ್ಮ ಹಿರಿಯರು ಅಂತ ಸಂಪ್ರದಾಯವನ್ನು ಹೇಳಿಸ್ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ಬೇರೆಯವರಿಗೆ ಅನ್ಯಾಯವನ್ನು ಮಾಡೋದಿಲ್ಲ. ಅದರ ಒಂದು ಅಡ್ವಾಂಟೇಜ್ ಅಂತ ಇವರು ದೌರ್ಬಲ್ಯ ಅಂತ ನೆನೆಸ್ಕೊಂಡು ನಮ್ಮ ಮೇಲೆ ಮಾತಾಡ್ತಿರ್ತಾರೆ. ಕಮೆಂಟ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು. ಎಸ್ ಮಧುಸೂದನ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು, ನಿಮ್ಮ ನಾಯಕರೇ ಒಂದು ಕಡೆಯಲ್ಲಿ ಬೇಕಾಬಿಟ್ಟಿಯಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಹೇಳ್ತಾರೆ ಎಡವಟ್ಟಾಗಿದೆ ಅನ್ನುವಂಥದ್ದು. ಎಡವಟ್ಟು ಎಲ್ಲ ಆಯಿತು, ಒಂದು ಶಬ್ದದಲ್ಲಿ ಎಡವಟ್ಟಾಗಿರ್ಬೋದು, ಆದರೆ ಕೆಲವು ಅಲ್ಪ ಒಂದು ನೀಚ ಮಟ್ಟದ ಒಂದು ಶಬ್ದಗಳನ್ನು ಬಳಸ್ತಾರೆ. ಆ ಶಬ್ದಗಳನ್ನು ಬಳಸುವಾಗ ನೀವೇ ಗಮನಿಸಬಹುದು, ಎಲ್ಲರ ತಾಯಿಯನ್ನು ನಾವು ಇವತ್ತು ಒಂದಷ್ಟು ಪ್ರಶ್ನೆಯಾಗಿ ನೋಡುವಂಥ ಪರಿಸ್ಥಿತಿಯನ್ನು ತಂದಾಕಿದಂಥವರು ಈ ಒಂದು ನಿಮ್ಮ ಜಾನ್ ಅವರು. ಈ ಜಾನ್ ಅವರು ಮಾತಾಡುವಂಥ ಪರಿಸ್ಥಿತಿ ಏನಂದ್ರೆ, ಯಾಕೋಸ್ಕರ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಮಾತಾಡ್ತಿದ್ದಾರಾ ಅಥವಾ ಅವರಿಗೆ ಪಬ್ಲಿಸಿಟಿಗೋಸ್ಕರ ಮಾತಾಡ್ತಿದ್ದಾರಾ, ಏನಿದ್ರ ತಾತ್ಪರ್ಯ ಅನ್ನುವಂಥದ್ದು? ಹೌದು, ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಳು ವರ್ಸಸ್ ಕನ್ನಡ ಅಂತ. ಒಳ್ಳೆಯ ವಿಚಾರ, ಯಾಕೆಂದ್ರೆ ಈ ವಿಚಾರ ಇಟ್ಕೊಂಡಿರೋದೇ ಮೊನ್ನೆ ನಡೆದಂತ ಒಂದು ವಿಷಯಾಧಾರಿತವಾಗಿ ಇಟ್ಕೊಂಡಿದ್ದೀರಿ. ತುಳುನಾಡು ಅಂದ್ರೆ ಇಲ್ಲಿನ ವಿವಿಧ ಸಾಂಸ್ಕೃತಿಕವಾಗಿರ್ಬೋದು, ವಿವಿಧ ಭಾಷೆ ಆಗಿರ್ಬೋದು, ವಿವಿಧ ಜನಾಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಇಲ್ಲಿ ನೆಲೆಸಿರುವಂತ ಒಂದು ತುಳುನಾಡು, ಒಂದು ಪರಶುರಾಮನ ಸೃಷ್ಟಿಯಲ್ಲಿ ಬೆಳೆದಿರುವಂತದ್ದು ತುಳುನಾಡು. ಆದ್ರೆ ಮೊನ್ನೆ ನಡೆದಂತ ವಿಚಾರಕ್ಕೂ ತುಳುನಾಡು ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಕಳೆದ 10 ವರ್ಷದಿಂದ ತುಳು ಭಾಷೆಯನ್ನು 8ನೇ ಪರಿಶೋಧನೆಗೆ ಸೇರಿಸಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಪ್ರಥಮವಾಗಿ. ಆದ್ರೆ ಮೊನ್ನೆ ನಡೆದಂತಹ ವಿಚಾರ ರಾಜಕೀಯ ಪ್ರೇರಿತವಾಗಿ ನಡೆದಂತಹ ವಿಚಾರ. ಯಾಕೆಂದ್ರೆ ಮೊದಲಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಇಲ್ಲಿ ತೃತೀಯ ಭಾಷೆ ದ್ವಿತೀಯ ಭಾಷೆಯಾಗಿ ಯಾವುದೇ ಕಾರಣಕ್ಕೂ ಕೂಡ ಹಿಂದಿಯನ್ನು ಏರಿಕೆ ನೀಡಬಾರ್ದು ಅನ್ನೋ ವಿಚಾರದಲ್ಲಿ, ಮೆಟ್ರೋ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊ ಬಂದಿದೆ. ಅದರ ಫಲವಾಗಿ ಬೆಂಗಳೂರಿನಲ್ಲಿ ಕೂಡ ಇವತ್ತು ಮೆಟ್ರೋ ವಿಚಾರದಲ್ಲಿ ಹಿಂದಿಯನ್ನು ತೆಗೆದಿದ್ದಾರೆ. ಆದರೆ ಇಲ್ಲಿರುವಂತಹ ಕೆಲವು ಒಂದು ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಮೊನ್ನೆ ನಡೆದಂತಹ ಫೇಸ್ಬುಕ್ಕಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅದು ಇವತ್ತು ಏನು ಜಾನ್ರವರು ಒಂದು ಹಾಕಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಎತ್ಕೊಂಡು ಇವರು ಮಾತಾಡ್ತಿದ್ದಾರೆ. ಅದು ಹಿನ್ನೆಲೆ ಎಲ್ಲಿಂದ ಬತ್ತು ಅಂತ ಯಾರು ಕೂಡ ಮಾತಾಡ್ತಿಲ್ಲ. ಫಸ್ಟ್ ಅದನ್ನು ನಾವು ತಿಳ್ಕೋಬೇಕು. ಯಾಕೆ, ಎಲ್ಲಿಂದ ಬತ್ತು, ಯಾರು ಮಾಡಿದ್ದು ಅಂತ ಯಾರು ತಿಳ್ಕೊತಿಲ್ಲ. ಒಂದು ಸಪೋಸ್ ನಾನು ನಿಮ್ಗೊಂದು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ನೀವು ಒಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನೀವು ಕನ್ನಡದಲ್ಲಿ ಬರೀತೀರಾ, ನಾನು ಕನ್ನಡದಲ್ಲಿ ಬರೀತಾ ಇರ್ತೀನಿ. ಚರ್ಚೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೈತೆ. ಮಧ್ಯದಲ್ಲಿ ನಾನು ಇವಾಗ ತುಳುವಲ್ಲೇ ಹಾಕ್ತೀನಿ, ನಿಮಗೆ ತುಳು ಬರೋದಿಲ್ಲ. ಆಗ ಏನಾಗ್ತದೆ ಹೇಳಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ನೀವೇನೋ ಬರೀತಾ ಇದ್ದೀರಾ, ನಾನೇನೋ ಬರೀತಾ ಇದ್ದೀನ ಅಂತ. ಅದನ್ನು ಫಸ್ಟ್ ಯಾರು ಕೂಡ ನಾವು ಒಂದು ಚಂದದಾಗಿ ಬರೀಬೇಕು, ಚಂದದಾಗಿ ಫೈಟ್ ಕೊಡ್ತೀನಿ ಅಂತ ವ್ಯಕ್ತಿ ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಯಾಕೆಂದ್ರೆ ತುಳು ಇರೋದು ಇಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನೀವು ಅದ್ರ ಹಾಸನಿಂದ ಮೇಕೋದ್ರೆ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ತುಳುನಾಡಿನಿಂದ ಘಟ್ಟದ ಮೇಲೆ ಹೋದ್ರೆ ಯಾರು ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಹೇಳಿದ್ರಿ. ಎಸ್, ನೀವು ಗಮನಿಸಬಹುದು, ಐಶ್ವರ್ಯ ರೈ ಆಗಿರ್ಬೋದು ಬಾಲಿವುಡ್ ನ ನಟಿ, ಎಸ್ ಬಹಳಷ್ಟು ಕೊಟ್ಟಿದ್ದಾರೆ. ತುಳುನಾಡಿನಲ್ಲಿ ಜನ ಇಲ್ಲ, ಬೆಂಗಳೂರಿನಲ್ಲಿ ಬಹುತೇಕ ಜನ ಇದ್ದಾರೆ. ಬಹುದಾಸ ಈಗ ತುಳು ಭಾಷೆಯಲ್ಲಿ ಹೇಳ್ತಾ ಇರುವಂತದ್ದು. ನಾನು ಇಲ್ಲಿಂದ ಹೋಗಿದ್ದಾರೆ, ಆದ್ರೆ ಭಾಷೆ ಹೇಳಿದ್ದು. ನೀವು ಹಾಸನಿಂದ ಮುಂದೆ ಹೋದ್ರೆ ತುಳು ಬರ್ತದ ಜನಗಳಿಗೆ, ಅಲ್ಲಿನ ಜನಗಳಿಗೆ ತುಳು ಬರೋದಿಲ್ಲ. ಆದ್ರೆ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಅದೇ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅದೇ ನಾನು ಒಂದು ಹೇಳ್ತೇನೆ, ಯಾರು ಇವತ್ತು ಇದೊಳಗೆ ಚರ್ಚೆ ಮಾಡ್ತಿದ್ದಂತವ್ರು ಯಾರು ತುಳುಪರ ಹೋರಾಟಗಾರರಲ್ಲ. ಯಾಕೆ ಯೋಗೇಶ್ ಶೆಟ್ಟಿ ಅವರು ತುಂಬಾ ದಿನದಿಂದ ಹೋರಾಟ ಮಾಡ್ಕೊ ಬರ್ತಿದ್ದಾರೆ. ಆದ್ರೆ ಚರ್ಚೆ ಯಾಕೆಂದ್ರೆ ಜಾನ್ ರವರು ಕನ್ನಡ ಪರ ಹೋರಾಟಗಾರ, ನಾನು ಒಪ್ಕೋತೀನಿ. ಅದೇ ಜಾನ್ ವಿರುದ್ಧವಾಗಿ ಬರ್ತಿದ್ದಂತವ್ರು ಯಾರು ಕೂಡ ತುಳುಪರ ಹೋರಾಟಗಾರರಲ್ಲ. ಅವರು ಒಂದು ರಾಜಕೀಯ ಪಕ್ಷದ ಪ್ರೇರಿತವಾಗಿ ಉಟ್ಕೊಂಡಿರೋದು. ಅದು ಕೂಡ ಹಿಂದಿ ಹೇರಿಕೆ ಬಗ್ಗೆ ನಡೆದಂತ ವಿಚಾರ. ಇಲ್ಲಿ ಯಾವುದೇ ಒಂದು ದೈವಾರಾಧನೆ ಭಾಷೆ ವಿಚಾರದಲ್ಲಿ ಚರ್ಚೆ ಆಗಿರುವಂತ ವಿಚಾರವಲ್ಲ. ಆದ್ರೆ ಅದನ್ನ ಕೂಡ ನೀವು ಯಾಕೆ ಸರ್ಚ್ ಮಾಡ್ತಿಲ್ಲ, ಇದು ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ ಅಂತ ಈಗಾಗಲೇ ಗಮನಿಸಬಹುದು ನೀವು. ಮಧುಸೂದನ್ ಅವರೇ, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಯಾವುದೋ ಒಬ್ರು ರಾಜಕೀಯವಾಗಿ ನಂಟಿರುವಂತ ವ್ಯಕ್ತಿ ಆ ಹೇಳಿಕೆಗಳನ್ನು ಹೇಳಿದ್ರು ಅಂತ ಅಥವಾ ಬರೆದ್ರು ಅಂತ ತಾವು ಹೇಳ್ತಾ ಇರುವಂತದ್ದು. ಎಸ್, ಹಾಗೆ ಅಂತಾನೆ ತಿಳ್ಕೊಳ್ಳೋಣ. ಆದ್ರೆ ತುಳುನಾಡಿಗೆ ಅಪಮಾನ ಮಾಡುವಂತದ್ದು ಏನಿದೆ? ನಾನು ಹೇಳ್ತೀನಿ ಸರ್, ರಾಜ್ಯದ ವಿಚಾರಗಳನ್ನು ನಾನು ಹೇಳ್ತೀನಿ ಕೇಳಿ. ಏನಾಗ್ತದೆ ಅಂತ ವಿಚಾರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಭಾಷೆ ನಾವು ಫೈಟ್ ಕೊಡುವಂತ, ನಾವು ಸಾಮಾಜಿಕ ಜಾಲದಲ್ಲಿ ನಾವು ಉತ್ತರ ಪ್ರತ್ಯುತ್ತರ ಕೊಡುವಂತ ಸಂದರ್ಭದಲ್ಲಿ ನಾವು ಆದ್ರೂ ಕೂಡ, ಇವಾಗ ನಾವು ಕೂಡ ಬರೆಯುವಂತ ಸಂದರ್ಭದಲ್ಲಿ ನೀವು ಒಂದೊಂದು ಭಾಷೆಯಲ್ಲಿ ಬರುವಂತಾಗ ನಮಗೂ ಕೂಡ
ರೋಷ ಹುಟ್ಟುತ್ತೆ. ಅವರು ಜಾನ್ರವ್ರು ಮಾಡಿದ್ದಾರೆ ಅಂತ ಸತ್ಯ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅದು ಎಲ್ಲಿಂದ ಹುಟ್ಟಿತು ಅಂತ ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ. ಯಾಕೆಂದ್ರೆ ನಾನು ಒಂದು ಇಲ್ಲಿನ ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಅದು ಚರ್ಚೆ ಮಾಡ್ತಿರೋ ಒಂದು ನಾನು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಜಾನ್ ಮತ್ತೆ ಶ್ವೇತಾ ಗೌಡ ಅಂತ ನಮ್ಮ ಬೆಂಗಳೂರು ನಗರದ ಮಹಿಳಾ ಘಟಕ ಅವರ ಪೋಸ್ಟಲ್ಲಿ ಆಗ್ತಿದ್ದಂಥ ಚರ್ಚೆಯಲ್ಲಿ ಒಂದು ಹೆಣ್ಣಿನ ಬಗ್ಗೆ ಬರ್ದಿದ್ದಾರೆ, ಅದು ಯಾರು ಕೂಡ ಮಾತಾಡ್ತಿಲ್ಲ. ಹೆಣ್ಣಿನ ಬಗ್ಗೆ ಬರೆದಾಗ ಇವರು ಹಾಗೆ ಆಗೋದು ಜಾಯಿಂಟ್ ಆಗಿ ಹೋಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಒಂದು ಹೆಣ್ಣಿನ ಬಗ್ಗೆ ಬರ್ದಿರೋ ಬಗ್ಗೆ ಯಾರು ಕ್ವಶನ್ ಮಾಡ್ತಿಲ್ಲ. ಅದು ನಿನ್ನೆ ಜಾನ್ರವರು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಶ್ವೇತಾ ಗೌಡ ಅನ್ನೋರು ಕೂಡ ದಾಖಲೆ ಸಮೇತ ಒಂದು ಬಿಡುಗಡೆ ಮಾಡಿ ಹೇಳಿದ್ದಾರೆ. ಅದನ್ನ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಒಂದು ಹೆಣ್ಣು ಕುಲಕ್ಕೆ ಮಾತಾಡಿದ್ದಾರೆ, ಆದ್ರೆ ಇದನ್ನೇ ಯಾಕೆ ಎಲ್ಲಿಂದ ಕೆತ್ಕೊಂಡು ಹೋಗ್ತಾ ಇದೀರಾ? ತುಳು ಬಗ್ಗೆ, ಹೌದು ತುಳು ಬಗ್ಗೆ ಮಾತಾಡಿದ್ದಾರೆ ತಪ್ಪು, ನಾನಿಲ್ಲ ಅಂತ ಹೇಳ್ತಿಲ್ಲ. ಅವ್ರು ನಾವು ನೆನ್ನೆ ಮಾತಾಡಿದ ಕ್ಷಮೆ ಕೇಳಿದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಅದನ್ನೇ ಇಟ್ಕೊಂಡು ಒಂದು ರಾಜಕೀಯವಾಗಿ ಬಂಡವಾಳ ಮಾಡಿಕೊಂಡು ಇನ್ನೊಂದು ರೀತಿ ಇದು ಮಾಡ್ಕೊಳ್ಳೋ, ಅದು ಯಾರು ಕೂಡ ಇದು ಮಾಡೋದಿಲ್ಲ. ಯಾಕೆ ಒಂದು ವ್ಯಕ್ತಿ ತಪ್ಪಂತ ಒಪ್ಕೊಂಡಿದ್ದಾನೆ, ಅಲ್ಲಿಗೆ ಮುಗೀತಲ್ಲ ಅದು. ಯಾಕೆ ಇವರು ಹೇಳ್ತಿದ್ದಾರೆ ಒಂದು ಮಾತನ್ನ, ಇದು ಜಾನ್ ಇವರ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದ ಜಾನ್ ಮತ್ತೆ ಸ್ಮಿತಾ ಗೌಡ ಬೇರೆಯವರೆಲ್ಲ ಅವ್ರು ಡಿಸ್ಕಷನ್ ಇದ್ರು. ಬೇರೆಯವರು ಅವರು ಹೋರಾಟಗಾರರು ಕೂಡ ಆಗಲ್ಲ ತುಳುಪರ, ಅವರು ಮಾತಾಡ್ತಾಗ ಅದು ದ್ವೇಷಕ್ಕೆ ಹೋಗಿ ಮಾತಾಡಿದ್ರು. ಸ್ವಾಮಿ ನಾನು ಹೇಳೋದು, ನಿಮ್ಮ ಪರಸ್ಪರ ನಿಮ್ಮ ಒಂದು ಇದು ಫೇಸ್ಬುಕ್ ಚಾಟಿಂಗಲ್ಲಿ ಇಡೀ ತುಳುನಾಡಿನ ತುಳು ಭಾಷೆ ಎಲ್ಲರಿಗೂ ಕೂಡ ಇಲ್ಲಿರುವವರು ಎಲ್ಲ ಆಂಗ್ಲರ ಸಂತತಿಗಳು, ಅವರು ವೇಷವಾಟಿಕೆಗೆ ಹುಟ್ಟಿದವರು, ಅವರು ಆ ರೀತಿಯ ಒಂದು ನೀಚ ಪದವನ್ನು ಯಾಕೆ ನೀಚ ಮಾತನ್ನು ಅದು ಹೇಳಿ ಅದನ್ನು ಬೇಕಲ್ಲ. ಎಲ್ಲಿಂದ ಹುಟ್ಟಿತು, ಯಾಕೆ ಹುಟ್ಟಿತು, ಹೇಗೆ ಹುಟ್ಟಿತು ಅನ್ನೋದು ಬೇಕಲ್ಲ. ಇವಾಗ ಒಬ್ಬ ವ್ಯಕ್ತಿ, ಇವಾಗ ನಾವು ಚರ್ಚೆ ಆಗ್ತಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕೆ ಬರೀಲಿಕ್ಕೆ ಆಗ್ತದಾ? ಖಂಡಿತ ಆಗೋದಿಲ್ಲ. ನಾವು ಕೂಡ ವಿಷಾಧಾರಿತವಾಗಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಹಾಗೆ ಹೀಗೆ ಆದಂತ ಸಂದರ್ಭ ವಿಷಯಗಳು ಬರುತ್ತೆ, ಅದನ್ನ ಅಧ್ಯಯನ ಮಾಡಿ ಹೇಗೆ ಬಂತು ಅಂತ. ಸರ್ ಒಂದು ವಿಷಯ ಸರ್ ನಾನು ಹೇಳಿದ್ದೇನೆ, ನಾನು ಉದಾಹರಣೆ ಕೊಟ್ಟಿದ್ದೇನೆ. ಒಂದು ಕನ್ನಡದಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಜಾನ್ರವರು ಕನ್ನಡ ಬರ್ತದೆ, ಇಲ್ಲಿನ ಒಬ್ಬ ಇರುವಂತ ದೀಪು ಶೆಟ್ಟಿಗಾರ್ ಕೊಣಜಿ ಅಂತ ಅವನ್ಗೆ ತುಳು ಬರ್ತಾ ಇದೆ, ಕನ್ನಡರು ಬರ್ತದೆ. ದೀಪು ಶೆಟ್ಟಿಗಾರು ಫಸ್ಟ್ ಪ್ರಥಮವಾಗಿ ಕನ್ನಡದಲ್ಲೇ ಟ್ವೀಟ್ ಮಾಡ್ತಾನೆ, ಮಾಡ್ತಾ ಅದು ರಾಜಕೀಯ ಪ್ರೇರಿತವಾಗಿ ಹಿಂದಿ ಏರಿಕೆ ಆಗ್ದವ್ರು ಹಾಗಾಗ್ತದೆ ಹೀಗಾಗ್ತದೆ ಅಂತ ಬರ್ತೈತೆ. ಆ ಸಂದರ್ಭದಲ್ಲಿ ಇವರೇ ತುಳುವಲ್ಲಿ ಬರೀತಾರೆ, ನಿಕ್ಕು ತಾಕತ್ತಿನ ತುಳುಟು ಬರೆಮೆ ಅಂಚೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನು ದ್ವೇಷ ಇದಾಗಲ್ವಾ? ನಿನ್ಗೆ ಅಷ್ಟು ಫೈಟ್ ಕೊಡ್ಬೇಕಾದ್ರೆ ಕನ್ನಡದಲ್ಲೇ ಕೊಡ್ತಿರ್ಬೇಕಾದ್ರೆ ಕನ್ನಡದಲ್ಲೇ ಕೊಡ್ಬೇಕು. ಅದು ವಿಷಯಾಧಾರಿತವಾಗಿ ಚರ್ಚೆ ಆಚೆ ಹೋಗ್ಬೇಕಾದ್ರೆ ಈ ತರಗಳು ಬರ್ತದೆ ವಿಷಯಗಳು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವ್ರು ನೆನ್ನೆ ಕ್ಷಮೆ ಕೇಳಿದ್ದಾರೆ. ಅದು ಯಾಕೆ ಅಂದ್ರೆ ತುಳು ಬಗ್ಗೆ ಒಂದು ಕೆಟ್ಟದಾಗಿ ಬರ್ದಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಹಾಗೆ ಅಂತ ಬರ್ದಿದ್ದಾರೆ. ಅದನ್ನು ಕೂಡ ನಾವು ಅವ್ರ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಹೀಗೆ ಮಾಡಿರೋದು ನಾನು ತಪ್ಪು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಹೇಗೆ ಆಯ್ತು, ಏನು ಆಯ್ತು, ದೀಪು ಶೆಟ್ಟಿಗಾರ್ ಅನ್ನೋನ್ ಬಗ್ಗೆ ಯಾಕೆ ಇವರು ಕ್ರಮಕ್ಕೆ ಯಾಕೆ ಅವನ ಮೇಲೂ ಕೂಡ ಒಂದು ಇದು ಮಾಡ್ಬೇಕು ಅಂತ ಯಾಕೆ ಕೇಳ್ತಿಲ್ಲ? ಖಾಲಿ ಜಾನ್ ಬಗ್ಗೆ ಕೇಳ್ತಿದಾರಲ್ಲ ಯಾಕೆ ಅಂತ ನಾವು ಕೂಡ ನಂದೊಂದು ಪ್ರಶ್ನೆ. ಯಾಕೆಂದ್ರೆ ನೋಡಿ ಇವ್ರು ಹೇಳ್ತಾರೆ ಜಾನ್ ಬಗ್ಗೆ ಯಾಕೆ ಮಾತಾಡ್ತೇವೆ ಅಂದ್ರೆ, ಜಾನ್ ಮಾತಾಡಿದ್ದು ತುಳುನಾಡಿನವರು ಎಲ್ಲ ಆಂಗ್ಲರ್ ಸಂತತಿ, ಇವರು ಗೋವಾದಿಂದ ಓಡ್ಕೊಂಡು ಬಂದವರು, ಇವರು ವೇಶ್ಯಾವಾಟಿಕೆ ಸಂದರ್ಭದಲ್ಲಿ ಬಳಸ್ಕೊಂಡ ಭಾಷೆ. ಹಾಗಾದ್ರೆ ಇವರು ನಮ್ಮ ಹುಟ್ಟಿಗೆ ಕ್ವಶನ್ ಮಾಡಿದ್ದಾರೆ. ತುಳುನಾಡಿನಲ್ಲಿರುವ ಎಲ್ಲರೂ ಕೂಡ ವೇಶ್ಯವರಿಗೆ ಹುಟ್ಟಿದವರು ಆ ರೀತಿಯಲ್ಲಿ ಅರ್ಥ ಬರೋಗೆ ಮಾತಾಡಿದ್ದಾರೆ. ಯಾಕೆಂದ್ರೆ ಅದಕ್ಕೋಸ್ಕರ ನಮಗೆ ಎಲ್ಲರಿಗೆ ಬೇಸರ ಆಗಿದೆ. ಇದು ನಮಗೆ ಅಲ್ಲ, ಇಡೀ ತುಳು ಜನಾಂಗಕ್ಕೆ, ತುಳು ಭಾಷೆಗೆ ಆಗಿರೋ ಇಡೀ ಜನರಿಗೆ ಮಾಡಿದ ಅವಮಾನ. ಇವರು ಒಂದು ವೇಳೆ ಅವು ಹೇಳಿದ ತುಳುವಲ್ಲಿ ಮಾತಾಡು ಅಂತ ಹೇಳಿ ಇವರಿಗೆ ತುಳು ಬಾರದಿದ್ರೆ ಇವ್ರು ಹೇಳ್ಬೇಕಿತ್ತು, ನೀನು ತಾಕದಿದ್ರೆ ಕನ್ನಡ ಮಾತಾಡೋ, ಬೈದ್ರೆ ಏನು ಬೇಸರ ಆಗ್ತಿಲ್ಲ, ಇವರೇ ಹೇಳ್ಬೇಕಿತ್ತು. ಖಂಡಿತವಾಗಿ ಹೇಳಿದ್ದಾರೆ. ಸ್ವಾತಿ ಗೌಡ ಅನ್ನೋರು ಹೇಳ್ತಾರೆ, ನಿನ್ಗೆ ಅಷ್ಟು ಇದ್ದಿದ್ರೆ ಕನ್ನಡದಲ್ಲಿ ಮಾತಾಡೋ ಅಂತ. ಆದ್ರೂ ಕೂಡ ಅವ ಬರೀತಾನೆ, ಓಕೆ ಬರೀಲಿ ಸರ್. ಚರ್ಚೆ ಆಗ್ತಿದೆ ಹೇಳಿ, ತುಳು ನಡುವೆ ಚರ್ಚೆ ಆಗ್ತಿರ್ಲಿಲ್ಲ. ಅದು ನಾನು ಹೇಳದ್ ಕೇಳಿ, ಇವನ್ ಕನ್ನಡ ಬರ್ತಿತ್ತಲ್ಲ, ಕನ್ನಡದಲ್ಲೇ ಟ್ವೀಟ್ ಮಾಡ್ತಿದ್ದ. ಮಾಡಂತ ಸಂದರ್ಭದಲ್ಲಿ ಆಗಿರೋದೇನು ಅಂದ್ರೆ, ದೀಪು ಶೆಟ್ಟಿಗಾರ್ ಕೊನೆಯ ಜನ ಒಂದು ತುಳುನಲ್ಲಿ ಆಗ್ತಾನೆ ಯಾವ್ದೋ ವಿಚಾರಕ್ಕೆ. ಅಲ್ಲಿ ಆಗ್ತಿದ್ದು ತುಳುನಾಡು ಕನ್ನಡ ಅಂತ ವಿಚಾರದಲ್ಲಿ ಆಗ್ತಿದ್ದಂತ ವಿಷಯ ಅಲ್ಲ, ಅಲ್ಲಿ ಆಗ್ತಿದ್ದು ಹಿಂದಿ ಏರಿಕೆ ವಿಚಾರವಾಗಿ. ದೀಪು ಶೆಟ್ಟಿಗಾರ್ನವನು ಒಂದು ಫೇಸ್ಬುಕ್ ತೆಗೆದಂತ ಸಂದರ್ಭದಲ್ಲಿ ಅವು ಒಂದು ರಾಜಕೀಯ ಪಕ್ಷದ ಒಂದು ಪರವಾಗಿ ಬರೆಯುವಂತಹ ವ್ಯಕ್ತಿ. ನಾನು ಅದನ್ನೇ ಹೇಳ್ತಿರೋದು, ಯೋಗೇಶ್ ಶೆಟ್ಟಿ ಅವರು ಕೂಡ ಅವನು ಏನು ತುಳು ಪರ ಹೋರಾಟ ಮಾಡ್ದವ್ರಂತಲ್ಲ. ಯಾರದೋ ಒಂದು ಕಡೆಯಲ್ಲಿ ರಾಜಕೀಯಕ್ಕೆ ಸೇರಿಕೊಂಡಿದ್ದಾನೆ, ಯಾವುದೋ ಒಂದು ಬರಹಗಾರ ರಾಜಕೀಯಕ್ಕೆ ಪ್ರೇರಿತ, ಇದೊಂದು ಅವರ ನೆರಳು ಅನ್ನುವಂತ ಹೇಳುವಂತದ್ದು ನಿಮ್ದು. ನಾನು ಹೇಳಿ ಕೇಳಿ, ನಮ್ಮ ಯೋಗೇಶ್ ಶೆಟ್ಟಿ ಏನಾರು ಬರ್ದಿದ್ದಾರಾ? ಅದ್ರ ಬಗ್ಗೆ ಚರ್ಚೆ ಇಲ್ಲ. ಯಾಕೆ ನಾನು ಹೇಳ್ತೇನೆ, ಹಿಂದಿ ವೇರಿಕೆ ಅದು ನಾನು ಹೇಳ್ತಿರೋದು ವಿಷಯ ನೋಡಿ, ವಿಷಯಾಧಾರಿತವಾಗಿ ಚರ್ಚೆ ಆಗ್ಬೇಕು. ಯಾವ ವಿಚಾರವಾಗಿ ಅವನು ಬರ್ದಿದ್ದಾನೆ, ಯಾವ ವಿಚಾರವಾಗಿ ಕಮೆಂಟ್ಸ್ ಆಗಿದೆ ಅಂತ ನಾನು ಅದನ್ನು ಫಸ್ಟ್ ಕೇಳ್ತಿರೋದು. ನಾನು ಮತ್ತೇನು ಕೇಳ್ತಿಲ್ಲ. ಇಲ್ಲಿ ತುಳು ವಿಚಾರವಾಗಿ ಕನ್ನಡ ವಿಷಯವಾಗಿ ನಡೀತಿಲ್ಲ. ಇಷ್ಟೆಲ್ಲ ಮಾತಾಡುವಾಗ
ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಏನಿತ್ತು ಅಂತ, ತುಳುವಿನ ಬಗ್ಗೆ ಮಾತಾಡುವಂತದ್ದು ಏನಿತ್ತು ರಾಜ್ಯದಲ್ಲಿ ಭಾಷೆ ಆಗಿರ್ಬೋದು. ಏನ್ ಹೇಳ್ತಿದ್ದೆ ನಾನು ಹೇಳದ್ ಕೇಳಿ. ಈ ಸಂದರ್ಭ ಅವರವರ ಪರಸ್ಪರ ಮಾತಾಡುವಾಗ ಸ್ವಾಮಿ ತುಳು ಭಾಷೆಯ ತುಳು ತಾಯಿಯವರ ತುಳು ಇದ್ರ ಬಗ್ಗೆ ಯಾಕೆ ಮಾತಾಡ್ಬೇಕಿತ್ತು ನೀವು? ಕನ್ನಡ ತಾಯಿ ಸರ್ ನಾನು ಅದನ್ನ ಹೇಳ್ತಾ ಇದ್ದೀನಿ. ಚರ್ಚೆ ಕನ್ನಡ ತಾಯಿ ಬಗ್ಗೆ ಅಲ್ಲ, ಇವತ್ತು ಮಾತಾಡ್ತಿದ್ರಿ ಯಾವ ರೀತಿ ಆಗ್ತಿತ್ತು ಚರ್ಚೆ ಅದನ್ನ ಹೇಳ್ತಿರೋದು ನಾನು. ಚರ್ಚೆ ಆಗ್ತಂತದ ಸಂದರ್ಭದಲ್ಲಿ ಹಿಂದಿ ಏರಿಕೆಯ ವಿಚಾರದಲ್ಲಿ ಚರ್ಚೆ ಆಗ್ತಿರೋದು. ಅಲ್ಲಿ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡಿದವರು ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರ ನೇತೃತ್ವದ ಸಂಘಟನೆ. ಆ ಸಂಘಟನೆ ಒಬ್ಬ ಜಿಲ್ಲಾ ನಗರ ಸಂಘಟನಾ ಕಾರ್ಯದರ್ಶಿ ಒಂದು ಚರ್ಚೆ ಆಗ್ತಿರ್ತದೆ. ಯಾರು ಪೋಸ್ಟ್ ಅಲ್ಲಿ ಶ್ವೇತಾ ಗೌಡ ಅಂತ ಒಂದು ಇದು ಪೋಸ್ಟ್ ಅಲ್ಲಿ ಯಾರು ಶ್ವೇತಾ ಗೌಡ ಅಂದ್ರೆ ಬೆಂಗಳೂರು ನಗರ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ. ಅದರೊಳಗೆ ಚರ್ಚೆ ಆಗಂತ ಸಂದರ್ಭದಲ್ಲಿ ಹಿಂದಿ ಏರಿಕೆ ವಿಚಾರವಾಗಿ ಚರ್ಚೆ ಆಗದ ಸಂದರ್ಭದಲ್ಲಿ ಇವರು ಕೂಡ ಕಮೆಂಟ್ಸ್ ಆಗ್ತಾ ಇರ್ತಾರೆ, ಇನ್ನೊಬ್ರು ರಾಜಕೀಯ ಪ್ರೇರಿತವಾಗಿ ಕೂಡ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಅಲ್ಲಿ ಆಗಿರೋಂಥದ್ದು ವಿಚಾರ ಇದು. ನಾನು ಜಾನ್ ಮಾಡಿರೋದೇ ಸರಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ದೀಪು ಶೆಟ್ಟಿಗಾರ್ ಏನ್ ಬರ್ದಿದ್ದೇನೆ ಅಂತ ಯಾಕೆ ಚರ್ಚೆ ಆಗ್ತಿಲ್ಲ ಇವತ್ತು? ಒಂದು ಹೆಣ್ಣಿನ ಬಗ್ಗೆ ಬರ್ದಿದ್ದಾನೆ, ಒಂದು ಹೆಣ್ಣಿನ ಬಗ್ಗೆ ಬರ್ದಿರುವ ಯಾಕೆ ಚರ್ಚೆ ಮಾಡ್ತಿಲ್ಲ? ಅದು ಒಂದು ಹೆಣ್ಣು ಆಗಿ ನಾನು ಅದು ನೋಡಿ ಮತ್ತೆ ಅದನ್ನು ನಾನು ಮೀಡಿಯಂದಲ್ಲಿ ಹೇಳಿಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಅದನ್ನು ಕೂಡ ನಿನ್ನೆ ಯಾರು ನಮ್ಮ ಜಾನ್ ಕರಾವೆ ಅವರು ಅದನ್ನು ಕೂಡ ದಾಖಲಾತಿ ಸಮೇತ ತೋರಿಸಿದ್ದಾರೆ. ಸಾರಿ ಕೇಳಿದ್ದಾರೆ ನಾನು ಮಾಡಿ ತಪ್ಪು, ಆದ್ರೆ ದೀಪು ಶೆಟ್ಟಿಗಾರ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ. ಆದ್ರೆ ನಾವು ಹೋರಾಟಗಾರರಾಗಿ ಯಾರೇ ಬರೀಲಿ, ಜಾನ್ ಮೇಲೆ ಒಂದು ನಾವು ಹೋರಾಟ ಮಾಡಿದ್ಮೇಲೆ ದೀಪು ಶೆಟ್ಟಿಗಾರ್ ಮೇಲೆ ಯಾಕೆ ಹೋರಾಟ ಮಾಡ್ತಿಲ್ಲ ನಾವು? ನಾನು ಅದನ್ನ ಹೇಳೋದು. ನಾನು ಅವನ ಮೇಲೂ ಹೋರಾಟ ಮಾಡಿ, ಅವನ ಮೇಲೂ ಕೇಸ್ ಫೈಲ್ ಮಾಡಿ ಯಾಕೆ ಮಾಡ್ತಿಲ್ಲ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ಚರ್ಚೆ ಅಲ್ಲಾಗಿದ್ದ ವಿಷಯಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಆದ್ರೆ ಚರ್ಚೆ ಮಾಡಿದವರು ಯಾರು ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ. ಅರ್ಥ ಆಯ್ತಾ ಸರ್? ಚರ್ಚೆ ಮಾಡಿದವರು ಕೂಡ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ, ಚರ್ಚೆ ಮಾಡಿದವರು ಸೈಡ್ ಆಗಿದ್ದಾರೆ, ಅದು ಹೋಗಿದ್ದಾರೆ. ತುಳು ಪರ ಹೋರಾಟಗಾರರು ಮಾಡಿದ್ದಾರೆ. ನಾನು ಅದೇ ಹೇಳೋದು, ಯಾರು ಹೋರಾಟ ಮಾಡ್ತಾ ಇದ್ದೀರಾ ಇವತ್ತು, ಯಾರು ಎಲ್ಲಿಂದ ಅದು ಉತ್ಪತ್ತಿ ಆಗಿದೆ, ಹೇಗೆ ಅದನ್ನು ಫಸ್ಟ್ ನೀವು ಮನವರಿಕೆ ಮಾಡ್ಕೊಳ್ಳಿ. ಅದನ್ನ ಯಾಕೆ ಮನವರಿಕೆ ಮಾಡ್ಕೋತಿಲ್ಲ? ಅಲ್ಲಿ ನಾನು ಹೇಳ್ತಿರೋದು ಹಿಂದಿ ವಿಚಾರವಾಗಿ ಆಗ್ತಿರೋದು ಇದು ವಿಷಯ, ಬೇರೆ ವಿಚಾರವಾಗಿ ಆಗ್ತಿಲ್ಲ. ಕೇಂದ್ರ ಸರ್ಕಾರದ ಮಹದಾಯಿ ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಉದ್ಯೋಗದ ವಿಚಾರ ಆಗಿರ್ಬೋದು, ಅದೇ ರೀತಿ ಮೆಟ್ರೋದಲ್ಲಿ ಹಿಂದಿ ಏರಿಕೆ ಆಗಿರ್ಬೋದು, ಬ್ಯಾಂಕುಗಳಲ್ಲಿ ಹಿಂದಿ ಏರಿಕೆ ಆಗಿರ್ಬೋದು, ರೈಲ್ವೆ ನಿಲ್ದಾಣಗಳಲ್ಲಿ ಹಿಂದಿ ಏರಿಕೆ ಆಗಿರ್ಬೋದು, ಇದರ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಲ್ಲೆಲ್ಲರೂ ಕೂಡ ಯಶಸ್ವಿ ಆಗಿದೆ. ರಕ್ಷಣಾ ವೇದಿಕೆ ಬಹಳಷ್ಟು ಕನ್ನಡ ಉಡುಪಿ ಜಿಲ್ಲೆಯನ್ನೇ ನೀವು ಗಮನಿಸಬಹುದು. ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮಗಳು ಬಹಳಷ್ಟು ಮುಚ್ಚಿ ಹೋಗಿವೆ. ಇದರ ಬಗ್ಗೆ ಹೋರಾಟ ಯಾಕಿಲ್ಲಪ್ಪ ನಿಮ್ದು? ಯಾಕೆ ಹೋರಾಟಗಳಿಲ್ಲ? ಅದ್ರ ಬಗ್ಗೆ ಶಬ್ದ ಎತ್ತುವುದಿಲ್ಲ. ಯಾಕೆ ಮಾತ್ರ ಕನ್ನಡ ಶಾಲೆಗಳು ನಶಿಸಿ ಹೋಗಿಲ್ಲ? ಇಡೀ ರಾಜ್ಯದಲ್ಲಿ ಮಾಡ್ಬೇಕಂತಿಲ್ಲ. ಹೋದಂತ ಸಂದರ್ಭದಲ್ಲಿ ನಮ್ದೊಂದು ನಿಯೋಗ ಹೋಗ್ತದೆ ಮುಖ್ಯಮಂತ್ರಿಯವರ ಹತ್ರ, ಮತ್ತೆ ಆಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಂತ ಹನುಮಂತೇವರು ಕೂಡ ಒಂದು ಮನವಿ ಕೊಡ್ತದೆ, ಯಾವುದೇ ಕಾರಣಕ್ಕೂ ಕನ್ನಡ ಮುಚ್ಚಬೇಡ ಅಂತ. ಅವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆರ್ಡರ್ ಮಾಡ್ತಾರೆ, ನಾನು ಒಂದು ಶಾಲೆಯಲ್ಲಿ ಒಂದು ಮಕ್ಕಳಿದ್ರು ಕೂಡ, ಎರಡು ಮಕ್ಕಳಿದ್ರು ಕೂಡ ನಾನು ಮುಚ್ಚೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಮುಚ್ಚೋದಿಲ್ಲ ಅಂದ್ಬಿಟ್ಟು ಇವತ್ತು ಕೂಡ ನಡೆಸ್ತಿದ್ದಾರೆ. ಇವತ್ತು ಕೂಡ ಶಾಲೆಗಳನ್ನು ನಡೆಸ್ತಿದ್ದಾರೆ. ಈ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಇದೇ ರೀತಿಯಲ್ಲಿ ನಿಮ್ಮ ಹೋರಾಟಗಳು ಕನ್ನಡ ಪರವಾಗಿ ಆಗ್ತಾ ಉಂಟು, ಯಾಕೆ ತುಳು ಬಗ್ಗೆ ಇಲ್ಲ? ತುಳು ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ, ಒಂದು ಮಕ್ಕಳು ಇದ್ರೆ ಕೂಡ ನಾವು ಕನ್ನಡ ಭಾಷೆ ಶಾಲೆಯನ್ನು ಮುಚ್ಚುವುದಿಲ್ಲ ಸ್ವಾಮಿ. ನೋಡಿ, ಹಾಗಾದ್ರೆ ಕನ್ನಡದ ಬಗ್ಗೆ ಅಷ್ಟು ಪ್ರೀತಿ ಉಂಟು. ಅದೇ ತುಳುನಾಡಿದು ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಂದು ಕರ್ನಾಟಕದ ಒಂದು ಭಾಗ್ಯ ಆಗಿದ್ರು ಕೂಡ ಯಾಕೆ ಅಂತ ಪ್ರೀತಿಗಳು ನಮ್ಮ ಮುಖ್ಯಮಂತ್ರಿಗಳಿಲ್ಲ? ಇಲ್ಲಿ ಯಾಕೆ ರೈಲ್ವೆ ಪ್ರತ್ಯೇಕ ವಲಯ ಮಂಗಳೂರನ್ನು ಮಾಡಲಿಕ್ಕೆ ಯಾಕೆ ಇಲ್ಲ? ಇಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಅಂತ ಎಷ್ಟು ಸಮಯದಿಂದ ಮಾತಾಡ್ತಾರೆ, ಯಾಕೆ ಮಾತಾಡಲಿಲ್ಲ? ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕು ಅಂತ ಹೇಳ್ಕೊಂಡು ಎಷ್ಟೇ ಸಮಯದಿಂದ ತುಳುವರು ಹೋರಾಟ ಮಾಡ್ತಿದ್ದಾರೆ ಸ್ವಾಮಿ. ಯಾಕೆ ಇದರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಬಂಧಪಟ್ಟವರು ಯಾಕೆ ಅಷ್ಟು ದೊಡ್ಡ ಹೋರಾಟ ಮಾಡಿಲ್ಲ? ಕರ್ನಾಟಕ ರಕ್ಷಣಾ ವೇದಿಕೆ ಸತತ 10 ವರ್ಷದವರೆಗೆ ತುಳುವನ್ನು 8ನೇ ಪರಿಶೋಧನೆಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಪ್ರದೀಪ್ ಕುಮಾರ್ ಕಲ್ಕೂರು ಅವರು ಏನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅವಾಗ್ಲಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ನಾವು ಕೂಡ ಅನೇಕ ಬಾರಿ ಕೇಂದ್ರ ಸಚಿವರಾಗಿರ್ಬೋದು, ಸ್ಥಳೀಯ ಮುಖಂಡರಿಗೂ ಮನವಿ ಸಲ್ಲಿಸಿದ್ದೇವೆ. ಅದೇ ರೀತಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಣಿ ಅಬ್ಬಕ್ಕ ಹೆಸರಿಡಬೇಕು ಅಂತ ಹೋರಾಟ ಮಾಡಿದ್ದೇವೆ. ಮಂಗಳೂರಿನ ಕೇಂದ್ರ ವಿಮಾನ ನಿಲ್ದಾಣ, ಕೇಂದ್ರ ರೈಲ್ವೆ ನಿಲ್ದಾಣಕ್ಕೂ ಕೂಡ ಒಂದು ಇಲ್ಲಿನ UP ಮಲ್ಯ ಅವರ ಹೆಸರು ಇಡಬೇಕು ಅಂತ ಕೂಡ ನಾವು ಹೋರಾಟ ಮಾಡಿದ್ದೇವೆ. ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಯಾವುದೇ ಎಲ್ಲೂ ಮಾಡಿಲ್ಲ ಅಂತ ಏನಿಲ್ಲ. ಇಲ್ಲಿನ
ತುಳುನಾಡಿನ ಉದ್ಯೋಗ ಕೊಡಬೇಕು ಅಂತಲೂ ಕೂಡ ನಾವು ಮಾಡಿದ್ದೇವೆ. ಪ್ರತ್ಯೇಕ ರಾಜ್ಯ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಇದು ಮಾಡಿದ್ದೇವೆ. ಅದು ಬೇಡ, ಯಾಕೆ ಅಖಂಡ ಕರ್ನಾಟಕ ಇರಬೇಕು ಅಂದ್ಬಿಟ್ಟು ಉತ್ತರ ಕರ್ನಾಟಕ ಕೇಳಿದಾಗೂ ಕೂಡ ನಾವು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದೇವೆ. ಕೊಡಗು ಪ್ರತ್ಯೇಕ ರಾಜ್ಯ ಕೇಳಬೇಕು ಅಂದ್ರೂ ಕೂಡ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಪ್ರತ್ಯೇಕ ತುಳು ರಾಜ್ಯ ಕೇಳುವಂತ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಖಂಡಿಸಿದ್ದೇವೆ. ತುಳು ಪರ ಹೋರಾಟ ಮಾಡಿಲ್ಲ ಅಂತ ಕೂಡ ಯಾರೂ ಕೂಡ ಹೇಳಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಕೂಡ ನಾರಾಯಣಗೌಡರು ಪ್ರತ್ಯೇಕವಾಗಿ ತುಳುಗೆ 8ನೇ ಪರಿಶೋಧನೆ ಸೇರಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಯುರೋಪ್ ಮಹಿಳೆಯವರು ಕೂಡ ಅಲ್ಲಿನ MP ಆಗಿರುವಂತ ಚಿಕ್ಕಬಳ್ಳಾಪುರ MP ಆದಂತ ಯುರೋಪ್ ಮಹಿಳೆಯವರು ಕೂಡ ಮನವಿ ಕೊಟ್ಟಿದ್ದಾರೆ. ನಿರಂತರವಾಗಿ ನಡೀತಿದೆ. ನಾವೇನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನು ಹೆಸರೇ ಇಡಬೇಡಿ ಅಂತ ಏನಿಲ್ಲ. ನಾವು ಪ್ರಥಮವಾಗಿ ಹೋರಾಟ ಮಾಡಿದ್ವಿ ರಾಣಿ ಹಬ್ಬಕ್ಕ ಒಂದು ಹೆಸರಿಡಿ ಅಂತ. ಮೊನ್ನೆ ನಡೆದಂತ ನವೆಂಬರ್ 1ನೇ ತಾರೀಕು ಉಳ್ಳಾಳ ನಗರಸಭೆಯಿಂದ ರಾಣಿ ಹಬ್ಬಕ್ಕಂಗೆ ಅವಮಾನದ ಸಂದರ್ಭದಲ್ಲಿ ಉಳ್ಳಾಳದಲ್ಲಿ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತುಳು ವರ್ಸಸ್ ಕನ್ನಡದ ಬಗ್ಗೆ ಮಾತಾಡ್ತಿದ್ದೆ. ಮಾತಾಡುವಾಗ ಬಹಳಷ್ಟು ವಿಚಾರಗಳು ಹಿಂದೂ ಸಂಪ್ರದಾಯ ಆಗಿರ್ಬೋದು, ಕನ್ನಡದ ಸಂಪ್ರದಾಯ ಆಗಿರ್ಬೋದು, ತುಳುನಾಡಿನ ಸಂಪ್ರದಾಯ ಆಗಿರ್ಬೋದು, ಇದೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿಯ ಆ ಒಂದು ಆಡಳಿತದಲ್ಲಿ ಅವರ ವೈಯಕ್ತಿಕ ವಿಚಾರಕ್ಕೆ ತುಳುನಾಡಿನ ಒಂದು ಮಾನ ಮರ್ಯಾದೆಯನ್ನು ಬೀದಿಗೆ ತರುವಂತ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ, ಮಾಡುವಂಥದ್ದು, ಆ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಇದು ಎಷ್ಟು ತರುತ್ತೆ, ಅವರ ಅಧಿಕಾರ ಎಷ್ಟರ ಮಟ್ಟಿಗೆ ಶೋಭೆ ತರುತ್ತೆ. ಯಾಕಂದ್ರೆ ಇವರೊಬ್ರು ಕೂಡ ಹೌದು, ಬಹಳಷ್ಟು ಜನರಿಗೆ ಬುದ್ಧಿ ಹೇಳುವವರು ಕೂಡ ಹೌದು. ಹಾಗಿರುವಾಗ ಇವರು ಯಾವುದೇ ಒಂದು ವ್ಯಕ್ತಿಯೊಬ್ಬ ಚಾಟ್ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇಂಥ ಉಚ್ಚಾರಗಳನ್ನು ಬಲಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಇದರ ಬಗ್ಗೆ ಮಾತು ಮುಂದುವರಿಸ್ತೇನೆ. ಈಗಾಗಲೇ ಗಮನಿಸಬಹುದು, ಯೋಗೀಶ್ ಶೆಟ್ಟಿ ಗುರುತಿಸ್ತಾ ಇದ್ರಿ ಮಂಗಳೂರಿನಲ್ಲಿ. ನೀವು ಭಾಷೆ ಅಥವಾ ತುಳು ಯಾವುದೇ ಒಂದು ಲ್ಯಾಂಗ್ವೇಜ್ಗೆ ಆಗಿರ್ಬೋದು, ನೀವು ಅವಮಾನ ಮಾಡುವಾಗ 100 ಸರ್ತಿ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಇದೆಯಾ ಇಲ್ವಾ? ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅವರ ಕೆಳಗಿರುವಂತ ಎಷ್ಟೇ ಸಣ್ಣ ವ್ಯಕ್ತಿ ಆಗಿರ್ಬೋದು, ಅವನ ಕಮೆಂಟ್ ಹಾಕ್ತಾನೆ. ಅದಕ್ಕೆ ನಾವು ಆಲೋಚಿಸಿ ವ್ಯಕ್ತಪಡಿಸಬೇಕಾ ಅಥವಾ ಒಟ್ಟಾರೆ ಈಗ ಫೇಸ್ಬುಕ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ನಮ್ಗೆ ಕೂಡ ಕೆಲವು ಚಾಟಿಂಗ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಾಟ್ ಮಾಡ್ತಾ ಇರ್ತಾರೆ, ಕೇಳ್ತಾರೆ ನೀವು ಕೆಲವು ಸಂದರ್ಭದಲ್ಲಿ ಯಾಕೆ ಕನ್ನಡದಲ್ಲಿ ಭಾಷಣ ಮಾಡ್ತೀರಾ, ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಎಲ್ಲ ಬರುತ್ತೆ. ನೀವು ಈ ರೀತಿಯಲ್ಲಿ ಯಾಕೆ ಮಾಡಿಲ್ಲ, ನೀವು ಈ ರೀತಿಯಲ್ಲಿ ಯಾಕೆ ಮಾಡಲಿ, ಈ ರೀತಿಯಲ್ಲಿ. ಆದ್ರೆ ನಾವು ಅವರು ಕ್ವಶನ್ ಮಾಡುವ ಲೆವೆಲಲ್ಲಿ ಅವ್ರು ಕ್ವಶನ್ ಮಾಡ್ತಾರೆ, ನಾವು ಅವರನ್ನೇ ಲೆವೆಲ್ಗೆ ಹೋಗ್ಬಾರ್ದು. ಯಾಕೆಂದ್ರೆ ನಮಗೆ ಒಂದು ಬದ್ಧತೆ ಇರ್ತದೆ. ಯಾಕೆಂದ್ರೆ ನಮಗೆ ಒಂದು ಸಮಾಜದ ನಾವು ಕಲ್ತಿರ್ತೇವೆ. ಯಾಕೆ ನಾವು ನಾಯಕರಂತ ನೆನೆಸ್ಕೊಂಡಿದ್ದೇವೆ. ನಮ್ಮದು ಪ್ರತಿಯೊಂದು ಆಕ್ಟಿವಿಟೀಸ್ ವರ್ಡಿಂಗ್ಸ್ ನಮ್ಮನ್ನು ವಾಚ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬರು ರೋಡಲ್ಲಿ ಒಬ್ಬರು ಯಾರೋ ಒಬ್ಬರು ಏನೋ ಒಂದು ಜನರಲಿ ಮಾತಾಡುವ ಸಾಮಾನ್ಯ ವ್ಯಕ್ತಿ ಮತ್ತೆ ಒಬ್ಬರು ಗೌರವದಲ್ಲಿರೋದು, ಅದು ಯಾವುದೇ ಕರ್ನಾಟಕ ರಕ್ಷಣೆ ಆಗಿದ್ದು ಯಾವುದೇ ಸಂಘಟನೆ ಆಗಿರ್ಬೋದು, ಒಂದು ಸಂಘಟನೆಗೆ ಒಂದು ಗೌರವ ಉಂಟು. ಯಾಕಂದ್ರೆ ಆ ಸಂಘಟನೆಯಲ್ಲಿ ಒಬ್ಬ ಮುಖಂಡ ನೆನೆಸ್ಕೊಂಡ ಮೇಲೆ ಅವನ ಮಾತಲ್ಲಿ ಹಿಡಿತಾ ಇರಬೇಕು. ಯಾಕೆಂದ್ರೆ ನಾವು ಹೇಳೋದು, ನಾವು ಇಷ್ಟು ತರ ನಾವು ಕೂಡ ಕನ್ನಡ ಶಾಲೆಯಲ್ಲಿ ನಾವು ಪಾಠ ಕಲ್ತವರು, ನಮಗೆ ಕನ್ನಡ ಮಾತೆ ಬಗ್ಗೆ ಗೌರವ ಉಂಟು. ನಾವು ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸಂಸ್ಕೃತಿ, ನಮ್ಮ ತಾಯಿ ಬಗ್ಗೆ ಯಾವ ರೀತಿ ಗೌರವ ಉಂಟ, ಅದೇ ರೀತಿಯಲ್ಲಿ ಕನ್ನಡ ಮಾತೆ ಆಗಿತ್ತು, ಕನ್ನಡ ಭಾಷೆ ಬಗ್ಗೆ ಗೌರವ ಉಂಟು. ನಾವು ಯಾವಾಗ ಕೂಡ ಸಹ ನಾವು ಕನ್ನಡ ಭಾಷೆ ಮತ್ತು ಕನ್ನಡ ಇದಕ್ಕೆ ವಿರೋಧ ಮಾಡಿ ಸಂಸ್ಕೃತಿ. ಆದರೆ ನಮಗೆ ಬೇಸರ ಆಗುದು, ಯಾಕಂದ್ರೆ ಕನ್ನಡ ಮತ್ತು ತುಳು ಬಗ್ಗೆ ನಾವು ನಿಜವಾಗಿ ನಾವು ಬೇಸರ ಮಾಡ್ಬೇಕು ಈಗ. ಯಾಕೆಂದ್ರೆ ಯಾವಾಗ ಭಾಷಾವಾರ ಪ್ರಾಂತ್ಯ ಆದಾಗ ತುಳು ರಾಜ್ಯ ಮಾಡದೆ ಕರ್ನಾಟಕ ರಾಜ್ಯಕ್ಕೆ ಸೇರಿಸಿಕೊಂಡ ಮೇಲೆ, ನಾವು ಕರ್ನಾಟಕದ ಒಂದು ಭಾಗ ಆದ ಮೇಲೆ ನಾವು ಈಗ ಇವತ್ತು ಬೇಸರ ಮಾಡ್ಬೇಕು. ಯಾಕಂದ್ರೆ ನಮ್ದು ಇಷ್ಟು ಟ್ಯಾಕ್ಸ್ ಬೇರ್, ನಾವು ಇಲ್ಲಿ ಕರೆಕ್ಟಾದ ಯೋಜನೆ ಇಲ್ಲ, ಕರೆಕ್ಟಾಗಿ ಯಾವುದಾದ್ರು ಕೂಡ ನಮಗೆ ಅನುದಾನ ಇಲ್ಲ. ಯಾವುದೇ ಒಂದು ಈ ಒಂದು ತುಳು ಅಕಾಡೆಮಿ ಅಂತ ಹೇಳ್ಕೊಂಡು ಅದಕ್ಕೆ ಕೇವಲ 70 ಲಕ್ಷ ರೂಪಾಯಿ ಅನುದಾನ ಬಿಟ್ಟರೆ, ಎಲ್ಲ ಅಕಾಡೆಮಿಯಾಗಿ ನಮಗೆ ಕೊಡೋದು ಬಿಟ್ಟರೆ ಬೇರೆ ಅಂತ ಇಲ್ಲ. ಇವನ್ ಕನ್ನಡಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಸಂಸ್ಕೃತಿ ಇಲಾಖೆ, ಬೇರೆ ಬೇರೆ. ಇವನ್ ಕರ್ನಾಟಕ ಸಂಸ್ಕೃತಿ ಇಲಾಖೆ ಬದಲು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಮಾಡಿದ್ದಾರೆ. ಕರ್ನಾಟಕದ ಎಲ್ಲರೂ ಸಹ ನೋಡ್ಬೇಕು. ಈಗ ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಸನ್ಮಾನ್ಯ ನಾರಾಯಣಗೌಡರು, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಲೀಡರ್ಸ್ ತುಳು ಇವರು ನಮ್ಮ ಹಿಂದಿ ಏರಿಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ, ಬೀದಿಗೆ ಬರ್ತಾರೆ, ಹಿಂದಿಯನ್ನು ಏರ್ಬಾರ್ದು ಅಂತ ಹೇಳ್ಕೊಂಡು, ಕರ್ನಾಟಕ ರಾಜ್ಯದಲ್ಲಿ ಹಿಂದಿಯನ್ನು ಒಪ್ಪುದಿಲ್ಲ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ತುಳುನಾಡಲ್ಲಿ ಕರ್ನಾಟಕದ ತುಳು ಒಂದು ಭಾಷೆ, ಪ್ರಮುಖ ಭಾಷೆ, ಯಾಕೆಂದ್ರೆ ಪಂಚದ್ರಾವಿಡಲ್ಲಿ ಮುಖ್ಯ ಭಾಷೆ. ಆದರೆ ಇಲ್ಲಿ ತುಳುವಿಗೆ ವಿಷಯದಲ್ಲಿ ಯಾಕೆ ಇದು ಮಾಡೋದಿಲ್ಲ? ಅದೇ ನಾವು ಕನ್ನಡ ವಿರುದ್ಧವಾಗಿ ಹೋರಾಟ ಮಾಡೋದಿಲ್ಲ. ಆದರೆ ಇವರು ಹಿಂದಿಯನ್ನು ಒಪ್ಪದೆ ಕೂತ್ಕೊಳ್ಬೋದು. ಆದರೆ ನಾವು ಕನ್ನಡವನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಬರ್ಬೋದು? ಆದರೆ ನಾವು ಒಪ್ಪುವುದಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಸಹ ನಾವು ಅವರನ್ನು ಒಪ್ಪಿ ಕೂಡ ಎಲ್ಲ ಕಡೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ. ಆದರೆ ಸಹ ನಮ್ಮ ತುಳುವಿನ ಮೇಲೆ ಇವರು ನಮ್ಮ ದಬ್ಬಾಳಿಕೆ ಮಾಡ್ತಾರೆ. ಈಗ ಕೂಡ ನನ್ನ ಸಹೋದರಿ ಇವರು ಮಧುಸೂದನ್ ಒಂದು ಮಾತನ್ನು ಹೇಳ್ತಾರೆ. ಯಾಕೆಂದರೆ ಅವರು ಜಾನ್ ಬಗ್ಗೆ ಅವರು
ಸಮರ್ಥನ ರೀತಿಯಲ್ಲಿ ಮಾತಾಡ್ತಿದ್ದೆ ಫಸ್ಟಿಗೆ. ಮತ್ತೆ ಅವರಿಂದ ತಪ್ಪಾಗಿದ್ದೆ. ಫಸ್ಟ್ ಅವ್ರು ಮಾತಾಡುವಾಗ ದೀಪು ಶೆಟ್ಟಿಗಾರ್ ಬಗ್ಗೆ ಮತ್ತೊಬ್ಬರ ಬಗ್ಗೆ ಹೇಳಿದ್ರು, ಸ್ವಾಮಿ ನೀವು ನಿಮ್ಮ ಒಬ್ಬ ಸಂಘಟನೆ ಒಬ್ಬ ವ್ಯಕ್ತಿಯ ಮೇಲೆ ಅವರ ಮೇಲೆ ಟಾರ್ಗೆಟ್ ಮಾಡಬೇಕು. ದೀಪು ಮೇಲೆ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ, ಅವ್ರು ತಪ್ಪು ಮಾಡಿದೆ ಅವರವರ ಮೇಲೆ ಮಾಡ್ಕೊಳ್ಳಿ. ಅದರ ಬದಲು ಇವತ್ತು ತುಳುನಾಡಿನ ಸಂಸ್ಕೃತಿ ಮತ್ತು ತುಳು ತಾಯಿಗೆ ಒಂದು ವೇಶ್ಯೆಗೆ ಒಂದು ಹೋಲಿಸಿದ್ರೆ ಅದನ್ನು ನೀವು ಸಂವರ್ಧನೆ ಮಾಡಬಾರ್ದು. ಇಷ್ಟೊತ್ತಿಗೆ ನೀವು ನಿಜವಾಗಿ ಅವನನ್ನು ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಅವನಿಗೆ ಸಸ್ಪೆಂಡ್ ಮಾಡಬೇಕಿತ್ತು. ಈಗಾಗಲೇ ಇದೇ ಹೇಳಿಕೆಗಳನ್ನು ಮಂಗಳೂರು ಭಾಗದಲ್ಲಿ ಕನ್ನಡ ಪರ ಸಂಘಟನೆಯ ಬಗ್ಗೆ ಹೀಗೇನೆ ಒಂದು ಕನ್ನಡದ ಬಗ್ಗೆ ಹೇಳಿಕೆ ಕೊಡ್ತಿದ್ರೆ ಬೆಂಗಳೂರಲ್ಲಿ ಏನಾಗ್ತಿತ್ತು ಖಾಲಿ ಅಷ್ಟೇ ವಿವರಿಸಿ. ಯಾಕಂದ್ರೆ ಈಗಾಗಲೇ ಗಮನಿಸಬಹುದು, ಮಂಗಳೂರಿನಲ್ಲಿ ಬಹಳಷ್ಟು ಶಾಂತಿ ಪ್ರಿಯರು ಇವತ್ತು ಏನೋ ಮಾಡಬಹುದಿತ್ತು, ಬಹಳಷ್ಟು ಬೀದಿಗಿಳಿತಿದ್ರೆ ಪ್ರತಿಯೊಬ್ಬರು ತಾಯಂದಿರು ತಂಗಿಯಂದಿರು ಇವತ್ತು ಆ ಶಬ್ದದ ವಿರುದ್ಧವಾಗಿ ಪ್ರತಿಯೊಬ್ಬರಿಗೂ ನೋವಾಗಿದೆ, ನಿಮ್ಗೂ ನೋವಾಗಿದೆ. ಇಲ್ಲ ಅಂತ ಹೇಳ್ಬೋದು, ನೀವು ಮಾನವೀಯತೆಯ ಹೇಳ್ಬೋದು, ಜಾನ್ ಅವರು ಶಿಟಿಗಾರ್ ಮಾಡಿದ್ದು ತಪ್ಪು ಅಂತ ಹೇಳ್ಬೋದು, ಅದು ನಾಮಕಾವಸ್ಥೆಗೆ ಮಾತ್ರ ಆಗಿರೋದು. ನಾನು ಎಂತ ಹೇಳ್ತಿರೋದಂದ್ರೆ ಜಾನು ಸರಿ ಮಾಡಿದ್ದಾರೆ ಅಂತ ಫಸ್ಟ್ ಅವ್ರ ಪರವಾಗಿ ಮಾತಾಡಿದ್ದಾರೆ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ನಾನು ಹೇಳಿದ್ರು ವಿಷಯಾಧಾರಿತವಾಗಿ ಚರ್ಚೆ ಆಗ್ಬೇಕು. ಯಾವ ವಿಚಾರದಲ್ಲಿ ಚರ್ಚೆ, ನಾನು ಮೊದ್ಲಿಂದನೂ ಕೂಡ ಅದು ಹೇಳ್ತಿರೋದು, ಯಾವ ವಿಚಾರದಲ್ಲಿ ಅದು ಚರ್ಚೆ ಆಗಿದೆ, ಯಾವ ವಿಚಾರವಾಗಿ ಅವರು ಕಮೆಂಟ್ಸ್ ಹಾಕಿದ್ದಾರೆ ಅನ್ನೋದು ಫಸ್ಟ್ ಚರ್ಚೆ ಆಗ್ಬೇಕು ಜನಗಳ ಮುಂದೆ. ಅದನ್ನು ನಾನು ಯಾಕೆ ಹೇಳ್ತಿದ್ದೆ, ಅವನು ಜಾನ್ ಮಾಡಿದ್ದಾನೆ ಸರಿ, ದೀಪು ಶೆಟ್ಟಿಗಾರ್ ಮಾಡಿದ್ದಾನೆ ತಪ್ಪು ಅಂತ ನಾನು ಎಲ್ಲೂ ಕೂಡ ಹೇಳ್ತಿಲ್ಲ. ಯಾಕೆ ನಾನು ಅದಕ್ಕಿಂತ ಮುಂಚೆ ಅದಕ್ಕೂ ಕೂಡ ಅದ್ರಲ್ಲಿ ಕೆಲವು ಜನ ಕಮೆಂಟ್ಸ್ ಮಾಡಿದ್ದಾರೆ, ಅವರ ಬಗ್ಗೆ ನಾನು ಹೇಳ್ತಿಲ್ಲ. ಯಾಕೆ ಅವರು ಕರೆಕ್ಟಾಗಿ ಮಾಡಿ ತುಳು ಮಾಡಿರ್ಬೋದು, ಅವ್ರು ಒಂದು ಕರೆಕ್ಟಾಗಿ ಮಾಡಿ ಹೋಗಿದ್ದಾರೆ. ಆದ್ರೆ ದೀಪು ಶೆಟ್ಟಿಗಾರ್ ಯಾಕೆ ಮಾಡಿದ್ದಾರೆ ಅಂತ ನಾನು ಹೇಳೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ದೀಪು ಶೆಟ್ಟಿಗಾರ್ ಯಾವ ಭಾಷೆ ಬಳಸಿದ್ದಾನೆ ಒಂದು ಹೆಣ್ಣಿನ ಬಗ್ಗೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣಿಗೆ ಒಂದು ದೀಪು ಶೆಟ್ಟಿಗಾರ್ ಅನ್ನೋನು ಒಂದು ಹೆಣ್ಣಿನ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ, ಅದು ತುಳುವಿನಲ್ಲಿ ಬರ್ದಂತ ಸಂದರ್ಭದಲ್ಲಿ ಬೇರೆಯವರಿಗೆ ಅದು ಜಾನ್ ಅದರ ವಿರುದ್ಧವಾಗಿ ಬರ್ದಿದ್ದಾರೆ. ನಾನು ಜಾನ್ ಮಾಡಿದ್ದಾನೆ ಅಂತ ಸರಿ ಅಂತ ಹೇಳ್ತಿಲ್ಲ, ದೀಪುಗಾರ್ ಮಾಡಿರೋದು ತಪ್ಪು ಅಂತಾನೆ ಹೇಳ್ತಿಲ್ಲ. ಆದ್ರೆ ಯಾವ ವಿಚಾರವಾಗಿ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಇವ್ರು ಹೇಳ್ತಿದ್ದಾರೆ ಯಾವುದೇ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇಲ್ಲ ಅಂತ. ಅದನ್ನು ಮಾಡೋಂಥದ್ದು ಯಾಕೆಂದ್ರೆ ತುಳುಗೆ 8ನೇ ಪರಿಶೋಧನೆ ಸೇರಿದಂತ ಸಂದರ್ಭದಲ್ಲಿ ತುಳುಗೆ ಸಿಗುವಂತ ಎಲ್ಲ ಸವಲತ್ತು ಕೂಡ ಸಿಗ್ತೈತೆ. ಅದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸತತ 3 ವರ್ಷದಿಂದ ಕೂಡ ನಾವು ಹೋರಾಟ ಮಾಡ್ಕೊ ಬಂದಿದ್ದೇವೆ. ಅದನ್ನು ಮಾಡೋದು ಯಾರು? ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕಿರುವಂತಹ ಹಕ್ಕುಗಳಲ್ಲಿ ನಾವು ಹೋರಾಟ ಮಾಡ್ತೇವೆ. ಕಾನೂನು ಮೀರಿದಂತ ಸಂದರ್ಭದಲ್ಲಿ ನಮ್ಮನ್ನು ಬಂಧನಕ್ಕೊಳಪಡಿಸ್ತಾರೆ. ಅದನ್ನೆಲ್ಲ ಮಾಡಿದ್ರು ಕೂಡ ನಾವು ಏನು ಮಾಡಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನು ಮಾಡುವಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿ ಮಾಡ್ಬೇಕಾದಂಥದ್ದು. ಇಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಕೂಡ ಆಗ್ತಾ ಇಲ್ಲ. ಅದರ ವಿರುದ್ಧ ಸೆಟೆದು ನಿಂತ ಸಂದರ್ಭದಲ್ಲಿ ಈ ತರ ವಿಚಾರಗಳು ಮುಂದೆ ಬರ್ತಾ ಇದೆ. ಹಿಂದಿ ವೇರಿಕೆ ವಿರುದ್ಧ ನಿಂತ ಸಂದರ್ಭದಲ್ಲಿ ಈ ತರ ವಿಚಾರಗಳು ಬರ್ತಾ ಇದೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಹೋರಾಟಗಾರ ಮೇಲೆ ಇರುವಂತ ಕೇಸ್ಗಳು ಸರ್ಕಾರಗಳು ಹಿಂದೆ ತೆಗೆಯೋದಿಲ್ಲ. ಏನ್ ಮಾಡಿದ್ರೆ ಎಷ್ಟೊಂದು ಹೋರಾಟ ಮಾಡ್ತೀರಾ ನೀವು? ಎಲ್ಲವನ್ನು ಮಾರಿ ನಾವು ನ್ಯಾಯಾಲಯಕ್ಕೆ ಗಮನಿಸಬಹುದು. ಇಷ್ಟೆಲ್ಲ ಹೋರಾಟಗಳ ಪಟ್ಟಿ ಇದೆ. ಆದ್ರೆ ಎತ್ತಿನ ಹೊಳೆಯ ಯೋಚನೆಯ ಬಹಳಷ್ಟು ಪ್ರಮುಖರ ಬಗ್ಗೆ ಹೋರಾಟಗಳು ಆಯಿತು. ತದನಂತರ ವಾಟಾಳ್ ನಾಗರಾಜರವರು ಎಂತ ಹೇಳಿಕೆ ಕೊಟ್ಟರು, ತದನಂತರ ನಿಮ್ಮ ಕನ್ನಡದಲ್ಲಿ ಎಷ್ಟು ಪ್ರತಿಭಟನೆಗಳಾಯಿತು. ನಾವು ತುಳು ರಾಜ್ಯ ಆಗಿರ್ಬೋದು, ಹಾಗಾದ್ರೆ ಉಡುಪಿ ಮಂಗಳೂರು ಮಾತ್ರ ಪ್ರತಿಭಟನೆಗೆ ಒಂದು ಆ ವ್ಯತಿರಿಕ್ತವಾದ ಭಾವನೆಯ? ಹಾಗಾದ್ರೆ ರಾಜ್ಯದಲ್ಲಿ ಬೇರೆ ಯಾರಿಗೂ ಎತ್ತಿನ ಹೊಳೆಯ ಬಗ್ಗೆ ಯೋಚನೆ ಇಲ್ಲ? ಹಾಗಾದ್ರೆ ನಾಳೆ ಕಳಸ ಬಂಡೂರಿನ ಬಗ್ಗೆ ಮಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ವ್ಯತಿರಿಕ್ತವಾದ ಭಾವನೆ ಇರ್ಬೋದು? ಎಸ್, ಅಲ್ಲಿ ಯಾಕೆ ಹೋರಾಟ ನಿಮ್ಮ ಕನ್ನಡ ಪರಿಷತ್? ಎತ್ತಿನ ಹೊಳೆ ತಿರುವು ಯೋಜನೆ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಯಾವತ್ತೂ ಕೂಡ ವಿರುದ್ಧವಾಗಿದೆ. ಅನೇಕ ಹೋರಾಟಗಳು ಕೂಡ ಮಾಡಿದೆ. ಅನೇಕ ಹೋರಾಟಗಳು ಮಾಡಿ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು, ಮುಖ್ಯಮಂತ್ರಿಗಳು ಕೂಡ ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಅಲ್ಲ ಸರ್, ಇಲ್ಲ ನಾನೇ ಕೇಳಿ, ಸಾಂಕೇತಿಕವಾಗಿ ನಾವು ಗುಂಪಿನಲ್ಲಿ ಗೋವಿಂದ ಅಂತ ಯಾವ ಸಂಘಟನೆ ಒಟ್ಟಿಗೂ ಕೂಡ ನಾವು ಹೋಗಿಲ್ಲ. ನಾವು ನಾವೇ ಸಪರೇಟ್ ಆಗಿ ನಾವು ನಮ್ಮ ಕೈಲಾದಷ್ಟು ನಾವು ಹೋರಾಟಗಳನ್ನು ಮಾಡಿದ್ದೇವೆ. ಆದ್ರೆ ಇದು ಪ್ರಾದೇಶಿಕ ಸಮಸ್ಯೆ ಪ್ರಾದೇಶಿಕವಾಗಿ ಜಿಲ್ಲೆಗಡೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಕೋಲಾರ ಭಾಗದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿ. ಆದ್ರೆ ನಾರಾಯಣಗೌಡರು ಕಡಾಖಂಡಿತವಾಗಿ ಹೇಳಿದ್ದಾರೆ, ನಾವು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ. ಎತ್ತಿನ ಹೊಳೆ ಪರಮಶಿವಯ್ಯ ವರದಿ ಪ್ರಕಾರ ಅದು ಬರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಸರ್ಕಾರ ಹಣವನ್ನು ಖರ್ಚು ಮಾಡಿ ಯಾರು ಉಳ್ಳವರ ಪರ ಇದು ಮಾಡ್ತಿದೆ ಅಂತ ನಾರಾಯಣಗೌಡರು ಮಂಗಳೂರು ಬಂದಂತ ಸಂದರ್ಭದಲ್ಲೂ ನಿಮ್ಮ ಮಾಧ್ಯಮದೊಳಗೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯು ಕೂಡ ಅಲ್ಲಿನ ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ರಾಘವೇಂದ್ರ ಮತ್ತೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಅನಿಲ್ ದಾಸ್ ರವರು ಕೂಡ ಒಟ್ಟಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಅದೇ ತರ ಮನವಿ ಇಲ್ಲಿನ ಸಂಘಟನೆಗಳು ಎಷ್ಟು ಮನವಿ ಕೊಟ್ಟರು ಏನಾಗಿದೆ ಅಂತ ನಿಮಗೆ
ಗೊತ್ತಿದೆ. ಖಾಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದ ತಕ್ಷಣ ಎತ್ತಿನ ಹೊಳೆ ನಿಲ್ತದೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ನಾವು ಮಾಡಿದ್ದೇವೆ, ನಾವು ಮಾಡಿದ್ದೇವೆ ಉಡುಪಿಯಲ್ಲಿ, ನಾವು ಮಾಡಿದ್ದೇವೆ ಉಡುಪಿಯಲ್ಲೂ ಮಾಡಿದ್ದೇವೆ, ಯೋಗೇಶ್ ಶೆಟ್ಟರು ಕೂಡ ಮಾಡಿದ್ದಾರೆ, ರಾಜಕೀಯ ಪಕ್ಷದವರು ಎಲ್ಲರೂ ಸೇರು ಕೂಡ ಮಾಡಿದ್ದಾರೆ. ಏನಾಗಿದೆ ಇವತ್ತು ಎತ್ತಿನ ಹೊಳೆ? ಇಲ್ಲಿನ ರಾಜಕಾರಣಿಗಳು ಒಂದು ಕೊಡ್ತಾರೆ, ಅಲ್ಲಿನ ರಾಜಕಾರಣಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ನೆಲದಲ್ಲಿ ಹುಟ್ಟಿದಂತ ರಾಜಕೀಯ ಪಕ್ಷದ ಮುಖಂಡರಿಗೆ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಒಂದು ಯೋಗೀಶ್ ಅವರೇ, ಒಂದು ಮುಗಿಸ್ತೇನೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ನಾಳೆ ಹಾಗಾದ್ರೆ ಈ ಪ್ರತಿಭಟನೆಗೆ ನಿಮಗೆ ಸಾಥ್ ನೀಡುತ್ತಾ? ನಾಳೆ ಅಥವಾ ಕಳಸ ಬಂಡೂರಿನ ಒಂದು ಪ್ರತಿಭಟನೆ ಏನಿದೆ, ರಾಜ್ಯ ಕರ್ನಾಟಕ ಬಂದ್ ಅಂತ ಏನು ಘೋಷಣೆ ಮಾಡಿದಿರಿ, ಅದಕ್ಕೆ ಹಾಗಾದ್ರೆ ನಿಮ್ಗೆ ಇಲ್ಲಿ ಅದಕ್ಕೆ ಬೇಕಾದಂತ ಬೆಂಬಲ ಸಿಗ್ಬಹುದು ಅಂತ ನಿಮ್ಮ ಅನಿಸಿಕೆ ಇದೆಯಾ? ಏನಂದ್ರೆ ಹೇಳಿದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡ ಸಂಘಟನೆ ಇಡೀ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣಗೌಡರು ಹೋರಾಟದ ಪರಂಪರೆ ತೆಗೆದಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಂದಿಗೆ ಕರೆ ಕೊಟ್ಟಿಲ್ಲ. ಇಷ್ಟೆಲ್ಲ ಬೆಂಬಲ ಇದ್ದವರು ಎತ್ತಿನ ಹೊಳೆ ಯೋಜನೆಯನ್ನು ಬಂದಾಗ ಯಾಕೆ ಕರ್ನಾಟಕಕ್ಕೆ ಅದು ಬೇಡವಾ? ಹಾಗಾದ್ರೆ ಕರ್ನಾಟಕಕ್ಕೆ ಅಲ್ಲಿ ದಕ್ಷಿಣ ಕನ್ನಡ ಆಗಲಿಲ್ಲ. ಎತ್ತಿನ ಹೊಳೆ ಯೋಜನೆ ಬಂದಾಗ ಬಹಳಷ್ಟು ಇಲ್ಲಿ ಬಂದಾಯಿತು, 2 ಜಿಲ್ಲೆಗಳು ಬಂದಾಯಿತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯ ಬಂದಿಗೆ ಕರೆ ಕೊಟ್ಟರು, ಯಾಕೆ ನಿರಾತರಕವಾಗಿತ್ತು? ಯಾವ ವಿಚಾರದಲ್ಲೂ ಮಾತಾಡ್ಲಿಲ್ಲ. ಇಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಳಸಾ ಬಂಡೂರಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಜನರ ಭಾವನೆ ಏನಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಕಳಸಾ ಬಂಡೂರಿ ಪ್ರದೇಶದಲ್ಲಿ ಜನರಿಗೆ ಅದು ಕಳಸಾ ಬಂಡೂರಿಗೆ ಮಾತ್ರ ಅಂತ ಆಗಿದೆ. ಅದನ್ನು ವಿರೋಧಿಸಿ ಈ ಮೈಸೂರು ಭಾಗ ಆಗಿರ್ಬೋದು, ಕರಾವಳಿ ಭಾಗದಲ್ಲಿ ಯಾರು ಕೂಡ ಪ್ರತಿಭಟನೆ ಮಾಡೋದಿಲ್ಲ. ಕಾವೇರಿ ವಿಚಾರ ಬಂದಾಗ ಖಾಲಿ ಅದು ಹಳೆ ಮೈಸೂರು ಭಾಗದಲ್ಲಿ ಅಂತ ವಿಚಾರ ಹಿಡ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಆಗಿರೋದು ಕರಾವಳಿ ಭಾಗದಲ್ಲಿ ಯಾರು ಹೋರಾಟ ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ಕಂಬಳ ನಿಷೇಧ ಮಾಡಬೇಕು ಅಂತ ನಾವು ಅದು ದೊಡ್ಡ ಒಂದು ಉದಾಹರಣೆ ಕೊಡ್ತೀನಿ. ಯಾಕೆ ಅಂದ್ರೆ ಅಖಂಡ ಕರ್ನಾಟಕ ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಕಂಬಳ ಹೋರಾಟಕ್ಕೆ ಇಡೀ ದಕ್ಷಿಣ ಕನ್ನಡ ಕರಾವಳಿ ಭಾಗ ಪ್ರತಿಭಟನೆ ಮಾಡ್ತದೆ, ಹೊರಗಡೆ ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರು ಇದೇ ವಿಚಾರಕ್ಕೆ ಮಾಡೋದಿಲ್ಲ. ಯಾಕೆ ಅವರು ಮಾದಾಯಿ ವಿಚಾರವಾಗಿ ಪ್ರತಿಭಟನೆ ಮಾಡೋದಿಲ್ಲ, ಕಾವೇರಿ ವಿಚಾರ ನಾಳೆ ಯಾವ ರೀತಿಯ ಬೆಂಬಲ ಕೊಡುವಂತ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಕರ್ನಾಟಕಕ್ಕೆ ನಾಳೆ ಬಂದಿಗೆ ಯಾವುದೇ ಬೆಂಬಲ ಬೇಕಾಗಿಲ್ಲ ಅಂತ ಮಾತುಗಳು ನಿಮ್ದು. ಯಾರು ಬೇಕಾಗಿಲ್ಲ ಅಂತ ಹೇಳ್ತಿಲ್ಲ, ಅದೇ ವಿಚಾರಗಳು ನಾನು ಹೇಳ್ತಿರೋಂಥದ್ದು. ಅಖಂಡ ಕರ್ನಾಟಕ ಒಂದಾಗಬೇಕು, ಅಖಂಡ ಕರ್ನಾಟಕದ ಸಮಸ್ಯೆ ಈ ನಾಡಿನ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆದ ಒಂದಾಗಬೇಕು ಅಂತ ಸಂದರ್ಭದಲ್ಲಿ ನಾವು ಎಲ್ಲಾ ನಾನು ಅದನ್ನ ಹೇಳ್ತೀರಾ ಸರ್, ಎಲ್ಲಾ ವಿಚಾರ ಅಲ್ಲ, ನಾನು ರಾಜಕೀಯ ಯಾವ ಆಗ್ತದೆ ಅಂತ ನಾನೊಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೇನೆ. ಹೇಳಿಕೆಗಳನ್ನು ಕೊಟ್ಟರೆ ಯಾವಾಗ ಒಂದಾಗ್ಲಿಕ್ಕೆ ಸಾಧ್ಯತೆ ಅದು ವಿಷಯಾಧಾರಿತವಾಗಿ ಚರ್ಚೆ ಮಾಡಿ ಆ ವಿಷಯನು ಅದನ್ನು ಯಾವ ವಿಚಾರ ಹಿಂದಿ ಏರಿಕೆ ಬಗ್ಗೆ ವಿಚಾರ ಮಾಡಿದಾಗ ನಾನು ಹೇಳ್ಬೋದು ಯಾಕೆ ಅಂತ ಏನು ಅಂತ. ಅರ್ಥ ಆಯ್ತಾ? ಜಾನ್ ಅವ್ರು ಹೇಳಿದ ನೀವು ಅದನ್ನೇ ಹೇಳಿದ್ರೆ ನಾನೇನು ಇದ್ ಮಾಡ್ಲಿಕ್ಕಲ್ಲ. ಅಲ್ಲ ನಾನು ಹಿಂದಿ ಏರಿಕೆ ಬಗ್ಗೆ ನಿಮ್ಮ ಸಂಘಟನೆಗೆ ಜವಾಬ್ದಾರಿ ಇದೆ, ಜವಾಬ್ದಾರಿಯುತ ಸ್ಥಾನ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. ಒಂದು 10 ಜನಕ್ಕೆ ಹಿಂದಿ ಏರಿಕೆ ಮತ್ತೆ ರಾಜಕೀಯ ಪ್ರೇರಿತವಾಗಿ ಒಂದು ಪಕ್ಷ ಅದನ್ನು ವಿರೋಧ ಮಾಡ್ತಿದೆ. ಆ ನಾಯಕರನ್ನು ತಂದು ಕೂರಿಸಂತ ಸಂದರ್ಭದಲ್ಲಿ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅರ್ಥ ಆಯ್ತಾ ಸರ್? ನಾನು ಅದನ್ನೇ ಹೇಳ್ತಿರೋದು. ನಾಳಿನ ಕರ್ನಾಟಕ ಬಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರಾವಳಿ ಭಾಗದಲ್ಲಿ ನಾರಾಯಣಗೌಡರು ಸಂಘಟನೆ ಬಲಿಷ್ಠವಾಗಿದೆ. ನಾರಾಯಣಗೌಡರು ಯಾವುದೇ ಬಂದಂತ ಸಂದರ್ಭದಲ್ಲಿ ಇಲ್ಲಿಯವರು ಕೂಡ ಸಪೋರ್ಟ್ ಮಾಡಿಲ್ಲ. ಅವರು ಮಾಡ್ತಿದ್ದು ಏನಂತ ಹೇಳಿದ್ರೆ ವಿಮಾನ ನಿಲ್ದಾಣ ತಡೆ, ಇಲ್ಲ ಅಂದ್ರೆ ರೈಲ್ವೆ ತಡೆ ಮಾಡ್ತಿದ್ರು. ಅದೇ ತರ ಇವತ್ತು ಸಂಜೆ 4 ಗಂಟೆಗೆ ನಮ್ಗೆಲ್ಲರೂ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಮಾಧ್ಯಮದವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ನಾವು ಬಂದಿಗೆ ಬೆಂಬಲ ಕೊಡ್ತೀವಿ, ಆದ್ರೆ ಯಾವುದೇ ರೀತಿಯ ಈ ತರ ಘಟನೆಗೆ ನಾವು ಕೈ ಹಾಕೋದಿಲ್ಲ. ಈ ರಾಜ್ಯದ 30 ಜಿಲ್ಲಾ ಕೇಂದ್ರಗಳು ಕೂಡ ನಾವು ರೈಲ್ವೆ ತಡೆ ಮಾಡ್ತೇವೆ. ಬೇರೆ ತಾಲೂಕು ಕೇಂದ್ರಗಳಲ್ಲಿ ರೈಲ್ವೆ ನಿಲ್ದಾಣ ಇಲ್ಲದಂತ ತಾಲೂಕುಗಳಲ್ಲಿ ಕೇಂದ್ರ ಕಚೇರಿಗಳಿಗೆ ಎದುರುಗಡೆ ನಾವು ಪ್ರತಿಭಟನೆ ಅಂತ ಮಾಡಿ ಹೇಳಿದ್ದಾರೆ. ನಾಳೆ ಅದೇ ರೀತಿ ನಾವು ನಾಳೆ 11 ಗಂಟೆಗೆ ಮಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಒಂದು ಮಾದಾಯಿ ವಿಚಾರವಾಗಿ ಕೇಂದ್ರ ಕಣ್ತರಿಬೇಕು, ರಾಜ್ಯ ಸರ್ಕಾರ ಬೇಗ ಇತ್ಯರ್ಥಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಾಳೆ ಮಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೈಲ್ವೆ ತಡೆ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಚಾರಗಳನ್ನು ನೀವು ಮಾತಾಡುವಾಗ ನೀವು ಗಮನಿಸಬಹುದು, ಪ್ರತಿ ಬಾರಿ ನಾನು ಉಲ್ಲೇಖ ಮಾಡಿದೆ ಜವಾಬ್ದಾರಿಯುತ ಸ್ಥಾನ ಅನ್ನುವಂಥದ್ದು. ಈಗ ನಾಯಕರಾಗಬೇಕು, ಒಂದು ಸಂಘಟನೆಯ ನಾಯಕರಾಗಬೇಕಾದ್ರೆ ಅವರು ಬಾಕಿಯವರಿಗೆ ಮಾರ್ಗದರ್ಶಕರಾಗಿ ಇರಬೇಕು ಅಥವಾ ನಿದರ್ಶಕರಾಗಿ ಇರಬೇಕು. ಯಾವುದೇ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಬೇಕಾಬಿಟ್ಟಿಯಾಗಿ ಯಾರೋ ಒಬ್ಬ ಅಮಾಯಕ ಆಗಿರ್ಬೋದು, ಅವನಿಗೆ ಗೊತ್ತಿಲ್ಲದಾಗಿರ್ಬೋದು, ಗೊತ್ತಿದ್ದು ಆಗಿರ್ಬೋದು, ಹೇಳಿದಂತ ಹೇಳಿಕೆಗೆ ಆ ಸ್ಥಾನಮಾನದಲ್ಲಿ ಇದ್ಕೊಂಡು ಇಂಥ ಹೇಳಿಕೆ ಶೋಭೆ ತರತ್ತಾ? ಸಾಮಾಜಿಕವಾಗಿ ಸಾಮಾಜಿಕ ಜೀವನದಲ್ಲಿ ನಾವು ಯಾವುದೇ ರಾಜಕೀಯ ಇರ್ಬೋದು, ಸಂಘಟನೆ ಬಂದಂತ ಸಂದರ್ಭದಲ್ಲಿ ನಾಯಕತ್ವದ ಗುಣ ಕಲ್ಕೋಬೇಕು. ಫಸ್ಟ್ ಹೇಗೆ ನಾವು ನಡ್ಕೋಬೇಕು, ಹೇಗೆ ಜನರ ಬಗ್ಗೆ ನಾವು ಅವರನ್ನು ಓಲೈಸಬೇಕು, ಹೇಗೆ ನಾವು ಒಂದು ಭಾಷೆ ವಿಚಾರ ಇರ್ಬೋದು, ಧರ್ಮದ ವಿಚಾರ ಇರೋದು, ಎಲ್ಲ ವಿಚಾರಗಳು ಕೂಡ ಹರಿದುಕೊಳ್ಳಿರ್ಬೇಕು. ಕೆಲವೊಂದು ವಿಚಾರಗಳಲ್ಲಿ ಈ ತರಹದ ವಿಚಾರಗಳು ಸೃಷ್ಟಿಯಾಗೋದಂತೂ ಸತ್ಯ. ನಾನಿಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲ ತಾಳ ಯಾವಾಗ ಒಂದು ಜಾಸ್ತಿ ಆಗ್ಲಿದೆ
ಅಲ್ಲಿಂದ ಈಗ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಅದು ಕರಾವಳಿ ಭಾಗದಲ್ಲಿ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಮಠ ಮಂದಿರಗಳನ್ನು ಇದು ಮಾಡುವಂತ ಸಂದರ್ಭದ್ದು, ಜಾತಿಗಳ ನಡುವೆ ನಿಂದನೆ ಮಾಡುವಂಥದ್ದು ಅದು ಕರಾವಳಿ ಭಾಗದಲ್ಲಿ ಇದ್ದಂಥದ್ದು. ಈಗ ಜಾಸ್ತಿ ಕೂಡ ಆಗ್ತಾ ಎಲ್ಲಾ ಕಡೆ ಹರಡ್ಕೊಂಡು ಹೋಗಿದೆ. ಅದೇ ರೀತಿ ಈಗ ನೀವು ಏನು ಕನ್ನಡ ಮತ್ತೆ ತುಳು ಅನ್ನೋ ವಿಚಾರದಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೀರಾ. ಅದೇ ವಿಚಾರವಾಗಿ ನಾನು ಹೇಳ್ತಿರೋದು, ಯಾವುದೇ ಒಂದು ಒಂದು ಚರ್ಚೆ ಆದ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಇವರು ಹೀಗೆ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಒಂದು ವಿಚಾರ ನನಗೆ ಆಗ್ತಿರೋದು. ಅವರ ಸ್ಥಾನಮಾನಗಳು, ಅವರ ವ್ಯಕ್ತಿತ್ವ, ಅವರಿರುವಂತಹ ಹೇಳಿಕೆಗಳು ಅವರಿಗೆ ಶೋಭೆ ಒಂದು ನಾಯಕ, ನಾನೊಬ್ಬ ನಾಯಕ ಅಂತ ಸಂದರ್ಭದಲ್ಲಿ ನನ್ಗೆ ನಾಯಕತ್ವದ ಗುಣದ ಅರಿವಿರ್ಬೇಕು, ಸಮಾಜದ ಬಗ್ಗೆ ಹೇಗೆ ನಡ್ಕೊಳ್ಬೇಕು ಅಂತ ನನ್ಗೆ ಅರಿವಿರ್ಬೇಕು ಅಂತ ಇಲ್ಲದಂತ ಸಂದರ್ಭದಲ್ಲಿ ಅವರು ಸಾಮಾಜಿಕ ಜೀವನದಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು ಯಾರೇ ಆಗ್ಲಿ ಅನ್ನೋದು ನಾನು ವಿಚಾರ, ಅದನ್ನೇ ಹೇಳ್ತಿರೋದು ನಾನು. ಇದನ್ನೇ ಒಪ್ಕೊಳ್ಬೇಕು. ಇದರ ಮತ್ತೆ ವಿಚಾರಗಳನ್ನು ಮಾತಾಡೋಣ. ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಒಂದಷ್ಟು ಅಂತರ್ಜಾಲಗಳಲ್ಲಿ ಬೇಕಾಬಿಟ್ಟಿಯಾಗಿ ಹರಿದು ಬಿಡಲಾಗ್ತಿರುವಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಹೇಳಿಕೆಗಳಾಗಿರ್ಬೋದು ಒಂದಷ್ಟು ವೈರಲ್ ಆಗ್ತಾ ಇರುವಂಥದ್ದು, ಮತ್ತಷ್ಟು ವಿಚಾರಗಳು ಒಂದು ಚರ್ಚೆಗೆ ಬರ್ತಾ ಇರುವಂಥದ್ದು. ಇದೀಗ ಅದಕ್ಕೆ ಕಾರಣವಾಗಿರುವಂಥದ್ದು ತುಳು ವರ್ಸಸ್ ಕನ್ನಡ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಹಳಷ್ಟು ಬೇಕಾಬಿಟ್ಟಿಯಾಗಿ ನಾವು ಇವತ್ತು ಹೇಳಿಕೆಗಳನ್ನು ಹೇಳ್ಬೋದು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅದಕ್ಕೆ ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ನಿದರ್ಶನ ಇದು ಅಂತ ಹೇಳ್ಬೋದು. ಯಾಕಂದ್ರೆ ತುಳುನಾಡಿನಲ್ಲಿ ಬಹಳಷ್ಟು ಒಂದು ಸಾಂಪ್ರದಾಯ ಕಟ್ಟುಪಾಡುಗಳು, ವಿಧಿವಿಧಾನಗಳು ಇದೆ. ತುಳುನಾಡಿನ ಒಂದು ಆಚರಣೆಗಳಿದೆ. ಬಹಳಷ್ಟು ಸೈಲೆಂಟ್ ಜನ ಇಲ್ಲಿ ಅವರು, ಬಹಳಷ್ಟು ಬೇಗನೆ ಯಾವುದೇ ವಿಚಾರದ ಬಗ್ಗೆ ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಇದನ್ನೇ ಎಲ್ಲೋ ಒಂದು ಕಡೆಯಲ್ಲಿ ಬಂಡವಾಳ ಮಾಡಿಕೊಂಡು ಪ್ರಚಾರ ಗಿಟ್ಟಿಸುವುದಕ್ಕೆ ಇಂಥ ಹೇಳಿಕೆಗಳನ್ನು ಕೊಡಬಹುದು ಅಂತ ಇದ್ರೆ ಅದನ್ನು ಯಾವತ್ತು ಆ ಮನಸ್ಸಿಂದ ದೂರ ಮಾಡ್ಕೋಬೇಕು. ಇವತ್ತು ಪ್ರತಿಯೊಬ್ರು ಕೂಡ ಇಲ್ಲಿ ಒಂದಷ್ಟು ಕಣ್ಣನ್ನು ಇಟ್ಟಿರುವಂಥದ್ದು ಅದು ಅಂತರ್ಜಾಲದ ಮೂಲಕ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಏನಾಗತ್ತೆ, ಮತ್ತೆ ಕರ್ನಾಟಕದಲ್ಲಿ ಯಾವುದೇ ಒಂದು ಆಗಿರ್ಬೋದು ಸಂಘಟನೆಗಳು ಇಂಥ ಒಂದು ಹೇಳಿಕೆಗಳನ್ನು ನೀಡುವುದಕ್ಕಿಂತ ಮೊದಲು 100 ಬಾರಿ ಆಲೋಚಿಸಬೇಕಾಗತ್ತೆ. ಯಾಕಂದ್ರೆ ಈ ಬರುವ ಚುನಾವಣೆ ಏನಿದೆ ಇದರಲ್ಲಿ ಬಹಳಷ್ಟು ವಿಚಾರಗಳನ್ನು ಇವತ್ತು ಹಿಡಿದುಕೊಂಡೇ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇದಕ್ಕೆ ಆಹಾರವಾಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉತ್ತಮ ನಿದರ್ಶನ ಅಂತ ಹೇಳ್ತಾ ಚರ್ಚೆ ಮುಂದುವರಿಸ್ತೀನಿ. ಈಗಾಗಲೇ ಯೋಗೀಶ್ ಅವರೇ, ಬಹಳಷ್ಟು ಸಂಘಟನೆಗಳು, ನೀವು ಕೂಡ ಸಂಘಟನೆಯಲ್ಲಿ ಬಿಂಬಿಸ್ತಾ ಆಗಿರುವಂಥವ್ರು, ಬಹಳಷ್ಟು ವಿಚಾರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದೀರಿ. ಈ ತುಳು ರಾಜ್ಯ ಬೇಕು ಅನ್ನುವಂಥ ಕನಸು ಒಂದು ಕಡೆಯಲ್ಲಿ ನಿಮ್ದು. ಆದ್ರೆ ತುಳು ರಾಜ್ಯ ಬೇಕು ಅನ್ನೋದಕ್ಕಿಂತ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಇಂತಹ ಸಂಘಟನೆಗಳಿಗೆ ಎದುರಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಾವು ತುಳು ರಾಜ್ಯ ಬೇಕು ಅಂತ ಹೇಳ್ಕೊಂಡು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ನಾವು ಇಷ್ಟು ತನಕ ಡಿಮಾಂಡ್ಸ್ ಅನ್ನ ಇಡ್ಲಿಲ್ಲ. ಆದ್ರೆ ಇಂಥ ವ್ಯಕ್ತಿಗಳಿಂದಾಗಿ ಇವರು ಮೇಲಿಂದ ಮೇಲೆ 60 ವರ್ಷಗಳಿಂದ ನಾವು ಸಹಿಸಿಕೊಂಡು ಬಂದ ನಂತರ ನಮ್ಮ ಪರಿಸ್ಥಿತಿ ಅಂಥದ್ದೇ ಒಂದು ನಿರ್ಮಾಣ ಬರ್ತದೆ ನಮ್ಮ ಮನಸ್ಸಲ್ಲಿ ಸಹ. ಯಾಕೆಂದರೆ ಈಗ ಇವರು ಹೇಳಿದರು, ಕೆಲವು ಈಗ ಅಂತರ್ಜಾಲ ಆದ ಮೇಲೆ ಇಂಥ ಎಲ್ಲ ವಿಷ ಬೀಜ ಬಿತ್ತಾ ಇದ್ದಾರೆ, ಕನ್ನಡ ತುಳು ಅಂತ ಕಾನ್ಸೆಪ್ಟ್ ಬಂದಿದೆ. ಅದು ಇವರಿಗೆ ಸಹ ನಾನು ಕೇಳ್ತೇನೆ. ಇವರು ಒಂದು ಸಂದರ್ಭದಲ್ಲಿ ಹಾಸನದವರು, ಇವರು ಸ್ಕೂಲನ್ನು ಕಾಲೇಜನ್ನು ಕಲ್ತಿದ್ದು ನಾವು ಇಲ್ಲಿ ನಮ್ಮ ಮಂಗಳೂರಲ್ಲಿ. ನಮ್ಮ ಮಧ್ಯೆ ಅಂಥ ಭಾವನೆ ಇರಲಿಲ್ಲ, ಇವರು ಕನ್ನಡ ನಮಗೆ ತುಳು ಅಂತ ಭಾವನೆ ಇರಲಿಲ್ಲ. ಯಾಕೆ ನಾವು ಒಂದು ಸಹೋದರ ರೀತಿಯಲ್ಲಿ ಪ್ರೀತಿಯಲ್ಲಿದ್ದು. ಆದರೆ ನಮಗೆ ಬೇಸರ ಅಂದರೆ ಇಂಥ ಕೆಲವು ವ್ಯಕ್ತಿಗಳಿಂದಾಗಿ ನಾವು ಬೇರೆ ಅಂತ ನಮ್ಮ ಸಹೋದರತೆಗೆ ಇವರು ವಿಷ ಬಿತ್ತಲ್ಲ, ಇಂಥದ್ದವರಿಗೆ ನಾವು ಅವಕಾಶ ಕೊಡಬಾರ್ದು. ಇಂಥ ಸಂಘಟನೆ ನಮ್ಮ ಇದೇ ನಾನು ಹೇಳುದು, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಲೀಡರ್ ಆದ್ದು ಕೂಡ ಅವನ ಮೇಲೆ ಕ್ರಮ ತಗೊಳ್ಬೇಕಿದೆ. ಅದೇ ರೀತಿ ತುಳುನಾಡು ರಕ್ಷಣಾ ವೇದಿಕೆ ಒಂದು ವ್ಯಕ್ತಿ ಇವತ್ತು ಕನ್ನಡದ ವಿರುದ್ಧವಾಗಿ ಅಥವಾ ಕನ್ನಡದ ಲೀಡರ್ಸ್ ಬಗ್ಗೆ ಇಂಥ ಒಂದು ಅಥವಾ ಕನ್ನಡ ಒಂದು ದೊಡ್ಡ ಒಂದು ಅವ್ರ ಜನಾಂಗದ ವಿರುದ್ಧವಾಗಿ ಮಾತಾಡಿದ್ರೆ ಇಷ್ಟೊತ್ತಿಗೆ ನಾನು ಅವರನ್ನು ನಮ್ಮ ತುಳುನಾಡು ರಕ್ಷಣೆ ಸಸ್ಪೆಂಡ್ ಮಾಡ್ತಿದ್ದೇವೆ ನಾವು. ಅದೇ ವಿಷಯವನ್ನು ನಾವು ಬಯಸ್ತೇವೆ. ಯಾಕೆಂದ್ರೆ ನಾವು ಪ್ರೀತಿ ಬೇಕು. ಕನ್ನಡ ಮತ್ತೆ ತುಳು ಅಂದ್ರೆ ನಾವು ಸಹೋದರತೆ ಇರಬೇಕು, ಸಹಬಾಳ್ವೆ ಬೇಕು, ಸಾಮರಸ್ಯ ಬೇಕು. ಯಾಕಂದ್ರೆ ನಮ್ಮಲ್ಲಿ ಇಂಥ ವಿಷ ಬಿಟ್ಟುದು. ಯಾಕಂದ್ರೆ ಇದರಿಂದ ಲಾಭ ಆಗುದು ಯಾರೋ. ಇವತ್ತು ಕೆಲವು ಸಂಘಟನೆ ನಾಯಕರು ಇವತ್ತು ಕಾಂಗ್ರೆಸ್ಗೆ ಓಟು ಕೊಡಿ, BJPಗೆ ಓಟು ಕೊಡಿ, ದಳಕ್ಕೆ ಓಟು ಕೊಡಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಸಂಘಟನೆಯನ್ನು ತನ್ನ ಬಂಡವಾಳ ಮಾಡ್ತಾರೆ. ಆದ್ರೆ ನಾನು ಹೇಳೋದು ಇವತ್ತು ನಾವು ಒಂದು ಏನು ಇವರು ಹೇಳಿದ್ರು ಒಂದು ಕನ್ನಡ ಇದು ಅದು ಅಂತ, ನಾನೊಂದು ವಿಚಾರವಾಗಿ ಹೇಳ್ತೇನೆ. ಏನಿವತ್ತು ನಾನು ಅದನ್ನೇ ಹೇಳ್ತಿರೋದು ನಿಮ್ಮ ಹತ್ರ. ಇಲ್ಲಿ ಚರ್ಚೆ ಆಗ್ತಿರೋದು ಕನ್ನಡ ಹೋರಾಟಗಾರರು ತುಳು ಹೋರಾಟಗಾರರ ಮಧ್ಯೆ ಯಾವತ್ತೂ ಕೂಡ ಚರ್ಚೆ ಆಗ್ತಿಲ್ಲ ಈ ವಿಷಯಗಳು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಚರ್ಚೆ ಇಂದ ಒಂದು ಅರ್ಥ ಮಾಡ್ಕೊಳ್ಳಿ. ಯಾರು ಕಮೆಂಟ್ಸ್ ಮಾಡ್ತಿದ್ದಾರೆ ಅದನ್ನು ಅವರ ಪೂರಾಪರಣಿ ವಿವರ ತೆಗೀರಿ, ಎಲ್ಲಿಂದ ಹೇಗೆ ಅಂತ. ಇವಾಗ ಜಾನ್ ಬಗ್ಗೆನೂ ತೆಗೀರಿ, ಯಾರು ದೀಪು ಶೆಟ್ಟಿಗಾರರು ಯಾರ್ಯಾರು ಎಲ್ಲರ ಬಗ್ಗೆನೂ ತೆಗೀರಿ. ಇಲ್ಲೇ ಆಗ್ತಿರೋದು ನಾನು ಅದೇ ಹೇಳ್ತಿರೋದು ಯೋಗೇಶ್ ಶೆಟ್ಟಿ
ಇದ್ರು ಕೂಡ ಇಲ್ಲಿ ತುಳು ಹೋರಾಟಗಾರರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಅವರ ನಡುವೆ ಯಾವತ್ತೂ ಕೂಡ ಇಲ್ಲಿ ಚರ್ಚೆ ಆಗ್ತಿಲ್ಲ. ಇಲ್ಲೂ ಕೆಲವು ರಾಜಕೀಯ ಪ್ರೇರಿತ ವ್ಯಕ್ತಿಗಳಿದ್ದಾರೆ. ಒಂದು ಸಂಘಟನೆ ಹೋರಾಟ ಮಾಡಿದಾಗ ಒಂದು ಇಲ್ಲಿನ ಪ್ರಾದೇಶಿಕ ಭಾಷೆಗೆ ಅವರಿಗೆ ಒತ್ತು ನೀಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ನಕಲಿ ಭಕ್ತರಾಗ್ತಾರೆ. ಯಾರು ಹಿಂದಿ ವಿರೋಧ ಇಲ್ಲಿ ಉದ್ಯೋಗ ಕೊಡಬೇಕು ಅಂತ ಹೋರಾಟ ಮಾಡಿದವರು ನಕಲಿ ಭಕ್ತರಾದ್ರೆ, ಯಾರು ನಾವು ಮಾತನಾಡ್ದಲೇ ನಾವು ರಾಷ್ಟ್ರ ಭಕ್ತರಾಗಿ ನಾವು ಇರ್ತೇವೆ, ನಮಗೆ ಹಿಂದಿ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ದೇಶ ಭಕ್ತರಾಗ್ತಂಥದ್ದು, ಅದರ ಬಗ್ಗೆ ಚರ್ಚೆ ಆಗ್ತಿದೆ ಸರ್ ಇಲ್ಲಿ. ನಾನು ಅದನ್ನ ಹೇಳ್ತಿರೋದು. ಇವ್ರು ಮತ್ತೆ ಇನ್ನೊಂದು ಹೇಳಿದ್ರು, ಒಂದು ರಾಜಕೀಯ ಪಕ್ಷ ಹಾಗೆ ಇದು ಮಾಡಿ ಅಂತ. ನಾವು ಇವತ್ತು ಕೂಡ ಕರ್ನಾಟಕ ರಕ್ಷಣೆಗೆ ನಿಲುವಿದೆ. ಯಾರು ಕನ್ನಡ ಭಾಷೆಗೆ ಅನ್ಯಾಯ ಮಾಡ್ತಾರೆ, ಯಾರು ಇಲ್ಲಿನ ಜನರಿಗೆ ಅನ್ಯಾಯ ಮಾಡ್ತಾರೆ, ಯಾರು ಇಲ್ಲಿನ ಭಾಷೆಗೆ ಅನ್ಯಾಯ ಆಗ್ತದೆ, ನಮ್ಮ ಹಕ್ಕು ಇಲ್ಲಿ ಭಾರತ ಒಕ್ಕೂಟ ಆಗಿರೋದು ಸರ್. ಒಂದು ಸಂಯುಕ್ತ ರಚನೆಯಲ್ಲಿ ಒಕ್ಕೂಟದಲ್ಲಾಗಿರೋದು. ಒಮ್ಮೆಲೆ ಭಾರತ ದೇಶ ಎಲ್ಲೂ ಕೂಡ ನಾವು ಇಲ್ಲಿ ರಚನೆ ಆಗಿಲ್ಲ. ಹಂತವಾಗಿ ರಾಜ್ಯವಾಗಿ ಆಗಿರುವಂಥದ್ದು. ನಮಗೆ ಯಾರು ಕೂಡ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೋತಿಲ್ಲ. ನಾವು ಅವರವರ ಪ್ರಾದೇಶಿಕ ಭಾಷೆನೇ ಅವರವರ ರಾಷ್ಟ್ರ ಭಾಷೆ. ಹಿಂದಿ ಕೂಡ ಯಾವುದೇ ಸಂವಿಧಾನದಲ್ಲಿ ರಾಷ್ಟ್ರ ಭಾಷೆ ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಉಲ್ಲೇಖ ಆಗಿಲ್ಲ. ಹಿಂದಿ ಯಾಕೆ ರಾಷ್ಟ್ರ ಭಾಷೆ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಧಿಕ ಜನ ಮಾತಾಡ್ತಿದ್ದಾರೆ ಅಂತ ಒಂದೇ ವಿಚಾರವಾಗಿ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಒಪ್ಕೊಂಡಿರೋದು. ಆ ನಿಟ್ಟಿನಲ್ಲಿ ಹಿಂದಿ ಇವತ್ತು ಕೂಡ ಯಾವುದೇ ನಿಮ್ಮ ಸಂವಿಧಾನದ ದಾಖಲಾತಿಗಳಲ್ಲಿ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಎಲ್ಲೂ ಕೂಡ ಆಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೂಡ ಕನ್ನಡ ಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಭಿಯಾನ ಶುರು ಮಾಡಿದೆ. ಯಾರು ಕನ್ನಡ ಪರವಾಗಿ ನಿಲ್ತಾರೆ ಅವರಿಗೆ ನಮ್ಮ ಮತ ಅನ್ನೋದನ್ನು ಕೂಡ ನಾರಾಯಣಗೌಡರು ಈಗಾಗಲೇ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಅದರ ಏನು ಫಲ ಮುಂದಿನ ಚುನಾವಣೆಯಲ್ಲಿ ಸಿಗ್ತದೆ. ನಾವು ಯಾವುದೇ ಒಂದು ರಾಜಕೀಯ ಪಕ್ಷವಾಗಿ ನಾವು ಕೂಡ ಎಲ್ಲೂ ಕೂಡ ಮಾಡಿಲ್ಲ. ಆ ತರದ ದಾಖಲಾತಿ ಇದ್ರೂ ಕೂಡ ಇವ್ರು ತಂದು ತೋರಿಸ್ಬೋದು, ಇಲ್ಲ ಅಂತ ಹೇಳಲ್ಲ. ಅವರ ವ್ಯಕ್ತಿಗತವಾಗಿ ಅವರು ಯಾರು ಬೇಕಾದ್ರೂ ಕೂಡ ಇರ್ಬೋದು, ಇಲ್ಲ ಅಂತ ಕೂಡ ಯಾರು ಹೇಳ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಕೂಡ ಕನ್ನಡ ಪರ ಸಂಘಟನೆ ಇದಾಗಿ ಏನು ತುಳು ಹೋರಾಟಗಾರ ಏನಾರ ಅದರ ನಡುವೆ ಆದಂತ ಆಗಿದ್ರೆ ನಾನು ಅದಕ್ಕೆ ಸಂಪೂರ್ಣವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಇದು ಆಗಿರೋದು ವಿಷಯಾಧಾರಿತ ಇಲ್ಲಿ ಆಗಿದೆ ಅಂತ ನೀವು ಅದು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ. ಅದರ ಬಗ್ಗೆ ನಾನು ಹೇಳ್ತಿರೋದು. ಮಾಹಿತಿ ಪ್ರಶ್ನೆ ಇಲ್ಲ ಇಲ್ಲಿ ಮಾಹಿತಿ ಪ್ರಶ್ನೆ ಇಲ್ಲ. ಇಲ್ಲಿ ಕ್ಲಿಯರ್ ಹೇಳಿದ್ದಾರೆ, ತುಳು ಭಾಷೆ ಮಾತಾಡುವವರು ಆಂಗ್ಲರು ಬಿತ್ತಿದ ಭಾಷೆ ಬೀಜ, ಅವರ ಸಂತತಿ. ಅದರ ಬಗ್ಗೆ ಅದನ್ನ ಹೇಳ್ತಿರೋದು. ಜಾನ್ ಮಾಡಿದ್ದಾನೆ ಸತ್ಯ ಅಂತ ನಾನೇನು ಹೇಳ್ತಿಲ್ಲ, ತಪ್ಪು ಮಾಡಿದ್ದಾನೆ ಸರ್. ನಾವು ಈಗಾಗಲೇ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿದ್ದೇನೆ. ಜಾನ್ ಅವರ ಸಂಪರ್ಕದಲ್ಲೂ ಕೂಡ ನಾನು ಇದ್ದೆ. ಇನ್ನೊಂದು ಶ್ವೇತಾಗೌಡ ಅಂತ ಸಂಪರ್ಕದಲ್ಲೂ ಕೂಡ ನಾನು ಇದ್ದೇನೆ. ನಾರಾಯಣಗೌಡರ ಹತ್ರ ಮಾತಾಡಿದ್ದೇನೆ. ನಾವು ನಾಳೆ ಪ್ರತಿಭಟನೆ ಆದ ನಂತರ ಶನಿವಾರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಒಂದು ತಂಡ ನಾವು ಏನಂತ ಮಾತಾಡ್ತೇವೆ. ಇಷ್ಟರಲ್ಲೇ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕೂಡ ಕರೀತಿದ್ದಾರೆ. ಆ ವಿಚಾರವಾಗಿ ನಾವು ಇಲ್ಲಿ ಸ್ಥಳೀಯವಾಗಿ ಏನು ಇದು ಯಾಕೆ ಬಂತು ಏನನ್ನು ನಾವು ಚರ್ಚೆ ಮಾಡ್ತೇವೆ. ಒಂದಂತೂ ಸತ್ಯ ಸರ್, ಅದು ಆಗಿರೋದು ಹೋರಾಟಗಾರ ಮಧ್ಯೆ ಅಲ್ಲ. ನಾನು ಇವತ್ತು ಕೂಡ ಅದು ಬಿಡ್ಸಾಗಿ ಹೇಳ್ತೇನೆ, ಅದು ಆಗ್ತಿರೋದು ಒಂದು ರಾಜಕೀಯ ಪ್ರೇರಿತವಾಗಿ ನಡೀತಿದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಾನು ಕೂಡ ಏನಾರ ಬರ್ದಿದ್ದಾನೆ, ನಾನು ಅವ್ರ ಪರವಾಗಿ ನಾನು ತುಳುನಾಡಲ್ಲಿ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲ ಅಂತ ಹೇಳಲ್ಲ, ನಾನು ಸತ್ಯ ಅಂತ ಹೇಳಲ್ಲ. ಆದ್ರೆ ದೀಪು ಶೆಟ್ಟಿಗಾರ್ ಕೊಣಾಜೆ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ, ಅದನ್ನು ಕೂಡ ಅದನ್ನ ತೆಗಿಬೇಕಲ್ಲ. ನಾನು ಅದನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು. ಅವನು ಬರ್ದಿದ್ ಕಾಲ ಇದೆಲ್ಲ ಇಷ್ಟೆಲ್ಲ ಆಗಿದ್ದು, ಅದು ನಾನು ಹೇಳ್ತಿರೋದು ನಿಮ್ಮ ಹತ್ರ. ಅವರು ಈಗ ಹೇಳಿಕೆಯನ್ನು ನೀಡಿದ್ರು. ನಾವು ಈಗ ಫೇಸ್ಬುಕ್ ಅಲ್ಲಿ ಚಾಟಿಂಗ್ ಮಾಡುವಾಗ ನೀವು ಹೇಳಿಕೆಯನ್ನು ಕೊಟ್ರಿ. ನಿಮ್ಮ ವಿರುದ್ಧವಾಗಿ ನಾನು ಹೇಳಿಕೆಗಳನ್ನು ಬರೀಬೇಕು ಅಲ್ಲದೆ ನಿಮ್ಮ ರಾಜ್ಯದ ಬಗ್ಗೆ ಮಾತಾಡುವಂಥದ್ದು, ಯಾವುದೋ ಒಂದು ರಾಜ್ಯದ ಬಗ್ಗೆ ಅವಹೇಳನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಒಂದು ಭಾಷೆ ನಾನು ಅದನ್ನ ಒಂದು ವಿಷಯ ಏನಂತ ಅದು ವಿಷಯ ತಿಳ್ಕೋಬೇಕು. ಫಸ್ಟ್ ಯಾವ ವಿಚಾರವಾಗಿ ಚರ್ಚೆ ಆಗ್ತಿತ್ತು, ಯಾವ ವಿಚಾರವಾಗಿ ಇದೆಲ್ಲ ಉಟ್ಕೊಂಡಿದೆ, ಯಾರ್ಯಾರಿದ್ದಾರೆ ಹಿಂದೆ ಕೈವಾಡ ಇದೆ, ಅದು ನಾವು ತಿಳ್ಕೋಬೇಕು ಫಸ್ಟ್. ಆದ್ರೆ ಇಲ್ಲಿವರು ಕೂಡ ಜಾನ್ ಅವರು ಇಲ್ಲಿವರು ಕೂಡ ಇಂದು ಕೂಡ ಎಲ್ಲೂ ಕೂಡ ಹಿಂದೆ ಜರ್ದಿಲ್ಲ. ಅವರು ಇವತ್ತು ಕೂಡ ಸ್ಪಷ್ಟನೆ ಕೊಡ್ತಿದ್ದಾರೆ, ಫೇಸ್ಬುಕ್ ಅಲ್ಲಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಉಳಿದಂತವ್ರು ಯಾರು ಅವರ ವಿರುದ್ಧವಾಗಿ ಇದು ಹುಟ್ಲಿಕ್ಕೆ ಇದಾಯ್ತು, ಯಾರು ಇದನ್ನು ಹುಟ್ಲಿಕ್ಕೆ ಪ್ರೇರಿತವಾದಂತ ಶಕ್ತಿಗಳು ಇವತ್ತು ಹಿಂದೆ ಜಾರಿದ್ದಾರೆ, ಅವರು ಸುಮ್ಮನಿದ್ದಾರೆ, ಅವ್ರು ಯಾರು ಕೂಡ ಮಾತಾಡ್ತಿಲ್ಲ. ನಾನು ಅದನ್ನೇ ಹೇಳ್ತಿರೋದು ವಿಚಾರ. ಮಾಡಬಹುದು, ಅವರ ಬಗ್ಗೆ ತನಿಖೆ ಮಾಡಬಹುದು. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಅವರ ಮೇಲೆ ಪೊಲೀಸ್ ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ಹೇಳ್ತಿರೋದು ನಾನು ಕೂಡ ಅದನ್ನು ಕೂಡ ಹೇಳ್ತಿರೋದು. ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲ, ಅದೇ ಹೇಳ್ತಿರೋದು. ಯೋಗೇಶ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಜಾನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇಕಾದ್ರೆ ಆಗ್ಲಿ, ಚರ್ಚೆ ಆಗ್ಲಿ, ಎಂಕ್ವೈರಿ ಆಗ್ಲಿ, ಯಾವ ವಿಚಾರದಲ್ಲಿ ಅಂತ
ನಾನು ಹೇಳ್ತಿರೋದು ಒಂದೇ ವಿಚಾರವಾಗಿ, ಇಲ್ಲಿ ತುಳು ಮತ್ತೆ ಕನ್ನಡ ನಡುವೆ ಆಗ್ತಿಲ್ಲ. ಇಲ್ಲಿ ನಮ್ಮ ಸಿದ್ಧಾಂತದಲ್ಲೇ ಇದೆ, ರಕ್ಷಣಾ ವೇದಿಕೆ ತುಳು, ಬ್ಯಾರಿ, ಕೊಂಕಣಿ, ಉರ್ದು ಆಗಿರ್ಬೋದು, ಅದೇ ರೀತಿ ಲಂಬಾಣಿ ಆಗಿರ್ಬೋದು, ಎಲ್ಲ ನಮ್ಮ ಸಹೋದರ ಭಾಷೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಾದೇಶಿಕ ರಾಜ್ಯದಲ್ಲಿ ಇರುವಂತವರೆಲ್ಲ ಎಲ್ಲಾ ಭಾಷೆಗಳು ನಮ್ಮ ಸಹೋದರ ಭಾಷೆ. ಆ ನಿಟ್ಟಿನಲ್ಲಿ ಕೂಡ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಯಾವುದೇ ಒಂದು ಭಾಷೆ ವಿಚಾರವಾಗಿ ಚರ್ಚೆ ಆಗಿಲ್ಲ ಸರ್. ಇದು ಒಂದು ಚರ್ಚೆ ಆಗಿರೋದು ಇದು ಹಿಂದಿ ಏರಿಕೆ ವಿರುದ್ಧವಾಗಿ. ಹಿಂದಿ ಯಾರನ್ನು ವಿರೋಧ ಮಾಡ್ತಿದ್ದಾರೆ? ಹಿಂದಿಯನ್ನು ಯಾರು ವಿರೋಧ ಮಾಡ್ತಿದ್ದಾರೆ? ಹಿಂದಿ ಪರವಾಗಿ ಯಾರಿದ್ದಾರೆ ಅದನ್ನು ನೀವು ಮನವರಿಕೆ ಮಾಡ್ಕೋಬೇಕಲ್ಲ. ಹಿಂದಿ ಪರವಾಗಿ ಯಾರಿದ್ದಾರೆ, ಹಿಂದಿ ವಿರೋಧವಾಗಿ ಯಾರಿದ್ದಾರೆ ಅನ್ನೋದು ನಾವು ಮನವರಿಕೆ ಮಾಡ್ಕೊಂಡಾಗ ಇದರ ಸತ್ಯಾಂಶ ಹೊರಗಡೆ ಬರ್ತೈತೆ ಅನ್ನೋದನ್ನೇ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಈಗಾಗಲೇ ನೀವು ಹೇಳಿದ್ರಿ ದೀಪು ಶೆಟ್ಟಿಗಾರ್ ಯಾವುದೇ ಅಧಿಕೃತ ಪಕ್ಷದಲ್ಲಿ ಗುರುತಿಸಿಕೊಂಡವರಂತೂ ಅಲ್ವೇ ಅಲ್ಲ. ಸಾಮಾನ್ಯ ಒಂದು ವ್ಯಕ್ತಿ, ವರದಿಗಾರರಾಗಿರ್ಬೋದು ಅಥವಾ ಲೇಖಕರಾಗಿರ್ಬೋದು, ಒಬ್ಬ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡವರಲ್ಲ, ಯಾವುದೇ ಸಂಘಟನೆಯಲ್ಲೂ ಗುರುತಿಸಿಕೊಂಡವರಲ್ಲ. ಎಸ್, ತುಳುನಾಡಿನ ಒಬ್ಬ ತುಳುವ. ಎಸ್, ಯಾರಿಗೂ ಒಬ್ರು ತುಳುನಾಡಿನ ಬಗ್ಗೆ ಮಾತಾಡುವಾಗ ನೀವು ಕೂಡ ನೀವು ರಕ್ಷಣಾ ವೇದಿಕೆಯಲ್ಲಿರ್ಬೋದು, ತುಳುನಾಡಿನ ಬಗ್ಗೆ ನಿಮ್ಮ ಹತ್ರನೇ ಅಂತ ರೀತಿಯಲ್ಲಿ ಜಾನ್ ಚಾಟ್ ಮಾಡ್ತಿದ್ರೆ ನೀವು ಯಾವ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದ್ರಿ? ಅದೇ ಇವಾಗ ನೀವು ಹೇಳಿದ ಜಾನ್ ಅದೇ ರೀತಿ ಮಾಡ್ಲಿಕ್ಕೆ ಅವನು ಆ ತರದ ಹುಡುಗ ಅಲ್ಲ. ಯಾಕೆ ಅವನನ್ನು 2-3 ಸಲ ನಾವು ಮೀಟ್ ಆಗಿದ್ದೀವಿ ಹೋರಾಟ ಸಂದರ್ಭದಲ್ಲಿ. ಮತ್ತೆ ಅವರು ಟೈಪ್ ಮಾಡಿದ್ದಲ್ಲ ಇಷ್ಟೆಲ್ಲ ವಿಷ ಬೀಜ ಅಥವಾ ಅಂತ ಮಂಗಳೂರು ಬಿತ್ತಿ ಹೋದಂತ ಇದು ಗೋವಾದಿಂದ ಪೊಲೀಸ್ ಅವರ ತನಿಖೆಯಲ್ಲಿ ಗೊತ್ತಾಗ್ಬೇಕು. ನಾನ್ ಹೇಳ್ತಿರೋದು ಏನ್ ಗೊತ್ತುಂಟಾ, ದೀಪು ಶೆಟ್ಟಿಗಾರ್ ಅಲ್ಲ, ದೀಕ್ಷಿತ್ ಶೆಟ್ಟಿಗಾರ್ ಕೊಣಾಜಿ ಅನ್ಬಿಟ್ಟು, ದೀಪು ಶೆಟ್ಟಿಗಾರ್ ಅಲ್ಲ, ಅದು ದೀಕ್ಷಿತ್ ಶೆಟ್ಟಿಗಾರ್ ಅನ್ಬಿಟ್ಟು ಅವನು ಬರ್ದಿರೋದು. ಜಾನ್ ಕೂಡ ಒಳ್ಳೆ ಹುಡುಗನೇ. ನಾನು ಅದನ್ನೇ ಹೇಳ್ತಿರೋದು. ಆ ತರ ಏನಾರ ಬರ್ದಂತ ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಮಾಡ್ತಿದ್ದೋ, ಇಲ್ಲ ಅಂತ ಹೇಳಲ್ಲ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಲ್ಲ, ನಮ್ಮ ಜಾನ್ ಬರ್ದಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲಲ್ಲ. ನಾನು ಕೂಡ ಹೇಳ್ತಾ ಇದ್ದೀನಲ್ಲ, ಅವ್ನು ಬರ್ದಿರೋದು ತಪ್ಪೆ, ಇನ್ನೊಬ್ಬ ಬರ್ದಿರೋದು ತಪ್ಪೆ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಯಾರು ಕೂಡ ಬರೆಯಲ್ಲ. ಯಾರು ಅದನ್ನು ಒಂದು ನೀವು ಇನ್ನೂ ಬೇರೆ ಇದೆ, ಏನೇನು ಬರ್ದಿದ್ದಾರೆ, ನಮ್ಮ ಇಂಥ ವಿಷಯಗಳೇ ಬೇಕು, ನಮ್ಗೆ ಇಂಥ ವಿಷಯಗಳು ಕನ್ನಡ ಮತ್ತೆ ಇಂಥ ವಿಷಯಗಳು ಎತ್ತಾಗ ನಮ್ಗೆ ರಾಜಕೀಯ ಲಾಭ ಆಗ್ತದೆ ಅಂತ ವಿಚಾರಗಳು ಕೂಡ ನೆನ್ನೆ ಜಾನ್ ಅವರು ನಿಮ್ಮ ಇದಕ್ಕೆ ದಾಖಲಾತಿ ಸಮೇತ ತೋರಿಸಿದ್ದಾರೆ. ನನ್ನ ಹತ್ರನೂ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ನಾ ಅದನ್ನ ಹೇಳ್ತಿರೋದು, ಯಾರು ಕಮೆಂಟ್ ಇವಾಗ ಜಾನ್ ಆಪೋಸಿಟ್ ಯೋಗೇಶ್ ಶೆಟ್ರು ಏನು ಬರ್ದಿಲ್ಲ, ನಾನೇನು ಬರ್ದಿಲ್ಲ, ಇನ್ನೊಬ್ಬ ತುಳು ಪರ ಹೋರಾಟಗಾರರು ಬರ್ದಿಲ್ಲ. ಅದು ಒಂದು ರಾಜಕೀಯ, ನಾನು ಹೇಳಿ ಸರ್, ಒಂದು ರಾಜಕೀಯ ಪ್ರೇರಿತವಾಗಿ ಮದನ್ ಅವರೇ, ನಾಳೆ ಎಲ್ಲಾದ್ರೂ ಎಲ್ಲ ಅಂತ ಸ್ಟೇಟ್ಮೆಂಟ್ ಗಳನ್ನು ಕೊಟ್ರೆ ನಾನು ಹಾಗಾದ್ರೆ ತುಳುವ ಆಗೋದಿಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷದ ನಂಟಿದೆ ನಂಗೆ ಹಾಗಾದ್ರೆ. ಅಲ್ಲ ಸರ್, ನಾನು ಹೇಳ್ತಿರೋದು ಏನ್ ಗೊತ್ತುಂಟಾ, ನಾನು ಹೇಳ್ತಿರೋದು ಏನು ಅಂದ್ರೆ, ನಾವು ಹೋರಾಟಗಾರರ ಮಧ್ಯೆ ಯಾವುದೇ ಚರ್ಚೆಗಳು ಆಗ್ತಿಲ್ಲ. ಇಲ್ಲಿ ಆಗ್ತಿರೋ ಒಂದು ಅಲ್ಲ, ಮಾಡ್ಲಿ ಸರ್ ಮಾಡ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಬೇಕಲ್ಲ ನಾವು. ಇವಾಗ ನಾನೊಬ್ಬ ಚಾಟ್ ಮಾಡ್ತಾ ಇರ್ತೇನೆ, ನಾನ್ ಚಾಟ್ ಮಾಡ್ಬೇಕಾದ್ರೆ ಒಂದು ಈಗಿನ ಇದರೊಳಗಡೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಇನ್ನೊಂದು ಭಾಷೆ, ಅದೇ ನಾನು ಹೇಳ್ತಿರೋದು. ನಾನು ಅದನ್ನೇ ಹೇಳ್ತಿರೋದು, ಇದರ ಪೂರ್ವ ತನಿಖೆ ಆಗ್ಲಿ. ಪೂರ್ವಕವಾಗಿ ತನಿಖೆ ಆದಂತ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ನಿಜ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತೈತೆ. ಅದನ್ನೇ ನಾನು ಹೇಳ್ತಿರೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಯಾರು ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ, ಯಾರು ಅದರ ಬಗ್ಗೆ ಬರವಣಿಗೆ ಅದನ್ನು ತನಿಖೆಯಲ್ಲಿ ಗೊತ್ತಾಗ್ಲಿ. ನಾನು ಕೂಡ ಒತ್ತಾಯ ಮಾಡ್ತಿರೋದು, ನಾವು ಕೂಡ ಒತ್ತಾಯ ಮಾಡ್ತಿರೋದು, ಅದನ್ನೇ ಒತ್ತಾಯ ಮಾಡ್ತಿರೋದು. ನಾವು ಹೇಳೋದು ಇದು ತನಿಖೆ ಆಗ್ಲಿ ಅಂತ ಹೇಳೋದು. ನೀವೇ ಹೇಳಿದ್ರಿ, ಯಾಕೆ ಇದು ಚಾಟಿಂಗ್ ಮಾಡಿದ ಅವಲ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆ ನೀವೇ ಹೇಳಿದ್ರಿ, ನೀವು ಅವನ ಹತ್ರ ಮಾತಾಡಿದ್ರಿ, ಅವ ಒಪ್ಪಿಕೊಂಡಿದ್ರೆ ಚಾಟಿಂಗ್ ಮಾಡ್ತಾ ಇದ್ರು. ಅವಂತ ಹೇಳಿಲ್ಲ, ನೀವು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವರು ಚಾಟಿಂಗ್ ಮಾಡೋ ವಿಷಯ ಅವ್ನ್ ಬರ್ದಿಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ದೀಕ್ಷಿತ್ ಶೆಟ್ಟಿಗಾರ್ ಅವ್ನ್ ಬರಿದಲ್ಲೇ ಇರಬಹುದು. ನಾನು ತನಿಖೆಯಿಂದ ಗೊತ್ತಾಗ್ಲಿ. ದೀಕ್ಷಿತ್ ಶೆಟ್ಟಿಗಾರ್ ಕೊಣಾಜಿ ಅಂತ ಬರ್ದಿಲ್ಲ, ಅವನು ಕೂಡ ತನಿಖೆ ಆಗ್ಲಿ. ಯಾಕೆ ಇಂಥ ಸಮಾಜದಲ್ಲಿ ಯಾರು ಈ ತರ ದ್ವೇಷವನ್ನು ಹುಟ್ಟಿಸ್ತಾರೆ, ಅದು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಜಾನ್ ಮೇಲೂ ತಗೊಳ್ಳಿ. ಯಾರು ಅವನ ದೀಕ್ಷಿತ್ ಶೆಟ್ಟಿಗಾರ್ ಅಂತ ಬರ್ದಿದ್ದಾನೆ, ಅವನ ಮೇಲೂ ತಗೊಳ್ಳಿ. ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ. ನಾನು ಏನ್ ಬೇಡ, ಇವಾಗ ಜಾನ್ ಅರೆಸ್ಟ್ ಮಾಡಬೇಡಿ, ಜಾನ್ ಬಗ್ಗೆ ಕ್ರಮ ತಗೋಬೇಡಿ ಅಂತ ನಾನು ಇಲ್ಲಿ ಚರ್ಚೆಯಲ್ಲಿ ಬಂದು ಹೇಳಿಕೆ ಬಂದಿಲ್ಲ. ನಾವು ಸಹೋದರಾಗಿ ಇದ್ದೇವೆ, ನಾವು ಸಹೋದರತೆಯಿಂದನೇ ಹೋಗುವ. ಯಾಕೆಂದ್ರೆ ಇದು ಒಂದು ಅಖಂಡ ಕರ್ನಾಟಕವಾಗಿದೆ. ನಾವೆಲ್ಲೂ ಕೂಡ ಛಿದ್ರ ಮಾಡೋದು ಬೇಡ. ನಮ್ಮ ಹೋರಾಟಕ್ಕೆ ಅವ್ರು ಬೆಂಬಲ ಕೊಡ್ಲಿ, ಅವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಡೋ ನಾನೊಂದು ವಿಚಾರ ಹೇಳ್ತಾ ಇದ್ದೇನೆ. ಇದ್ರ
ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿ ಬರುವಂತದ್ದು, ಪತ್ರಿಕಾಗೋಷ್ಠಿ ಕರೆಯುವಂತದ್ದು, ಇದರ ವಿಚಾರದಲ್ಲಿ ಏನಾದ್ರೂ ಮುಂದಿನ ಸ್ಟೆಪ್ ಏನಾದ್ರೂ ಇದೆಯಾ? ಎಸ್, ಈ ತುಳುನಾಟಿನ ಬಗ್ಗೆ ಅಥವಾ ನಿಂದನೆಗಳ ಬಗ್ಗೆ ಆಗಿರ್ಬೋದು, ಈ ಮಾತಿನ ಬಗ್ಗೆ ನಿಮ್ಮ ಕಾಳಜಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಕರೆಯುವಂತದ್ದು ಅಥವಾ ಕ್ಷಮೆ ಯಾಚಿಸುವಂತ ಜಾನ್ ಅವರು ಅಂತ ಒಂದು ಪತ್ರಿಕೆ ಹೇಳಿಕೆಗಳನ್ನು ಮಂಗಳೂರಿನಲ್ಲಿ ಮಾಡುವಂತ ಎಂತಾದ್ರೂ ಯೋಚನೆ ಇದೆಯಾ? ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಕ್ಷಮೆ ಕೇಳಿದ್ದಾರೆ. ನಾವು ಕೂಡ ಅದನ್ನು ಎಲ್ಲ ಕಡೆನೂ ಪ್ರಚಾರ ಮಾಡಿದ್ದೇವೆ. ನಮಗೂ ಕೂಡ ವಿವಿಧ ಕಾಲ್ ಬಂದಿದೆ, ನಾವು ಕೂಡ ಮನೆದಟ್ಟು ಮಾಡಿದ್ದೇವೆ. ಅವಾಗ ಇಲ್ಲಿಯವರು ಕೂಡ ಅರ್ಥ ಇದೆ ಯಾವ ವಿಚಾರವಾಗಿ ಆಗಿದೆ ಅಂತ. ಆ ತರ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ನಾವು ಮಾಡಿಸೋ, ಅದಕ್ಕೇನು ತೊಂದರೆ ಇಲ್ಲ ಇದೆ ಅಂತ. ಆದ್ರೆ ನಾನು ಅದನ್ನೇ ಹೇಳೋದು, ಇದನ್ನ ರಾಜಕೀಯವಾಗಿ ಇದನ್ನ ಕೊಂಡೋಗ್ಬೇಡಿ, ಹೋರಾಟದ ಮುಖಾಂತರ ಚರ್ಚೆ ಮಾಡಿ. ನಾನಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನಮ್ಗೆ ಸಹ ಈಗ ಬೇಸರ ಆಗುದು, ಯಾಕಂದ್ರೆ ಇವರ ರಾಜಕೀಯ ಇದರಿಂದಾಗಿ ಕೊಂಡು ನಮ್ಮ ತುಳು ತಾಯಿ ಈಗ ಇವತ್ತು ಇಂಥ ಪರಿಸ್ಥಿತಿ ಬಂದಲ್ಲ, ಅಥವಾ ನಮ್ಮ ತುಳುನಾಡಿನ ಭಾಷೆ ಬಗ್ಗೆ ಇಷ್ಟು ಕೀಳಾಗಿ ಬಂತಲ್ಲ. ಇವರ ರಾಜಕೀಯ ಲಾಭಕ್ಕೆ ಯಾವುದೋ ಸ್ವಾರ್ಥಕ್ಕೋಸ್ಕರ ಕೆಲವರ ನಮ್ಮ ರಾಜಕೀಯ ಲಾಭ ಶೆಟ್ರ ಅಂತ ಅಲ್ಲ ನಾನು ಹೇಳ್ತಿರೋದು. ನಮ್ಮ ಹೇಳ್ಬೇಡಿ. ಕೆಲವರು ರಾಜಕೀಯದಿಂದ ಆಗದಿಂದ ಹೇಳ್ತಿದ್ರಿ, ಕೆಲವರು ರಾಜಕೀಯದಿಂದಾಗಿ ನಮ್ಗೆ ಈಗ ತುಳುಗೆ ಸೇರಿದಲ್ಲ ಆಗ್ತುಂಟು. ನಾನು ಅದೇ ನಾವು ಹೇಳುದು ಅದೇ, ಕೆಲವರಿಂದಾಗಿ ಇವತ್ತು ನಮ್ಮ ತುಳು ಭಾಷೆ ಬಗ್ಗೆ ಇಷ್ಟ ಆಗ್ತುಂಟಲ್ಲ, ತುಳು ಜನರ ಬಗ್ಗೆ ಅವಮಾನ ರೀತಿ ಆಯ್ತಲ್ಲ, ತುಳು ಜನರ ಮೇಲೆ ನೋವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದನ್ನು ಯಾರು ರೀಕಾಲ್ ಮಾಡ್ತಾರೆ? ಈಗ 5-6 ದಿನದಿಂದ 4-5 ದಿನದಿಂದ ಇವತ್ತು ಇಷ್ಟು ಜನರು ತುಳುವರು ನೋವನ್ನು ಅನುಭವಿಸುತ್ತಿದ್ದಾರೆ. ಇವರು ಸಾರಿ ಹೇಳಿದ ಕೂಡಲೇ ಅದು ಮುಚ್ಚೋಯ್ತಾ? ಅವರ ಭಾವನೆಗೆ ಅದರ ಬೆಲೆ ಇಲ್ವಾ? ಮತ್ತೊಂದು ನಾನು ಈಗ ಹೇಳ್ತೇನೆ, ಒಬ್ಬರು ಅಖಂಡ ಕರ್ನಾಟಕ ನೀವು ಹೇಳ್ತಿದ್ರಿ, ನಾನು ಒಪ್ತೇನೆ, ಯಾಕಂದ್ರೆ ನಾವು ಸಹ ಬಯಸ್ತೇವೆ. ಆದರೆ ಅಖಂಡ ಕರ್ನಾಟಕದಲ್ಲಿರುವಾಗ ಅಲ್ಲೇ ಒಂದು ತುಳುನಾಡು ಅಂತ ಹೇಳ್ಕೊಂಡು ತುಳು ಜನಾಂಗ 1 ಕೋಟಿ ಭಾಷೆ ಮಾತಾಡುವವರು ಥ್ರೂಔಟ್ ವರ್ಲ್ಡ್ ಅಲ್ಲಿ ಇದ್ದಾರೆ. ಇವತ್ತು ನೀವು ಬ್ಯಾರಿನ್ ಆಗಿರ್ಬೋದು ಅಥವಾ ಸಾಜ್ ಆಗಿರ್ಬೋದು, ಅಲ್ಲಿಯ ಕನ್ನಡ ಸಂಘದ ಅಧ್ಯಕ್ಷರು ಇರುವಂತವರು ನಮ್ಮ ಇಲ್ಲೇ ತುಳುವರು ಇರ್ಬೋದು, ಎಲ್ಲ ಕಡೆಯಲ್ಲಿ ಸಹ. ಹಾಗಾದ್ರೆ ದಯವಿಟ್ಟು ನಾನು ಹೇಳೋದಂದ್ರೆ, ಯಾರು ಜಾನ್ ಎಂಬವರು ತುಳುನಾಡಿಗೆ ಅಲ್ಲ, ಮೈಸೂರು ಪ್ರಾಂತ್ಯಕ್ಕೂ ಅನ್ಯಾಯ ಆಗ್ತೈತೆ, ಹೈದರಾಬಾದ್ ಕರ್ನಾಟಕಕ್ಕೂ ಅನ್ಯಾಯ ಆಗ್ತೈತೆ, ಮುಂಬೈ ಕರ್ನಾಟಕಕ್ಕೂ ಅನ್ಯಾಯ ಆಗ್ತದೆ. ನಾನು ಅದನ್ನೇ ಹೇಳೋದು, ನಮ್ದೇ ಒಂದು ಸ್ಲೋಗನ್ ಇದೆ, ಸಮಗ್ರ ಕರ್ನಾಟಕ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ. ನಾವು ರಾಜಕೀಯ ನಮ್ಮನ್ನು ಕೇಳ್ಬೋದಿತ್ತು ಅನ್ಯಾಯ ಆಗಿದೆ ಅಂತ. ಅದನ್ನೇ ಹೇಳ್ತೀವಿ, ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಮುಖಂಡನಾಗಿ ನಾನು ಹೇಳೋದೇನಂದ್ರೆ, ಅಖಂಡ ಕರ್ನಾಟಕವನ್ನು ನಾವು ಉಳಿಸ್ಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅನ್ನೋ ನಾನು ವಿಚಾರ ಹೇಳ್ತಿರೋದು. ತುಳುನಾಡಿಗೂ ಅನ್ಯಾಯ ಆಗಿದೆ, ಹೈದರಾಬಾದ್ ಕರ್ನಾಟಕಕ್ಕೂ ಅನ್ಯಾಯ ಆಗಿದೆ, ಇವತ್ತು ಮಹದಾಯಿ ವಿಚಾರವಾಗಿ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ನಾವು ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ, ನಾಳೆ ನಮ್ಮ ಕಮ್ಮಡದರಿಗೆ ವಿಚಾರದಲ್ಲಿ ಆದಂತ ಸಂದರ್ಭದಲ್ಲಿ, ಎತ್ತಿನ ಹೊಳೆ ಆದಂತ ಸಂದರ್ಭ ನಮಗೂ ಕೂಡ ಬೆಂಬಲ ಇಡೀ ಅದೇ ನಾವು ಕಲಿಬೇಕು. ಕೇರಳದಲ್ಲಿ ಕಲಿಬೇಕು, ತಮಿಳುನಾಡು ನೋಡಿ ಕಲಿಬೇಕು, ಆಂಧ್ರ ನೋಡಿ ಕಲಿಬೇಕು, ನಮ್ಗೆ ಗೊತ್ತಾಗ್ತದೆ. ನಮ್ಮ ಪಕ್ಕದ ರಾಜ್ಯಗಳು ತಗೊಳ್ಳಿ, ಬಂದಿಗೆ ಕೊಟ್ಟು ಅದೇ ಹೇಳ್ತಿರೋದು. ಒಂದು ಪ್ರದೇಶಕ್ಕೆ ಸೀಮಂತ ಆದಂತ ಸಂದರ್ಭದಲ್ಲಿ ಈ ತರ ಘಟನೆಗಳಾಗ್ತದೆ, ಜನರ ಮಧ್ಯೆ ದ್ವೇಷ ಹುಡ್ತದೆ. ಅದನ್ನೇ ಹೇಳ್ತಿರೋದು. ನಾವು ರಾಜಕೀಯದವರಲ್ಲ, ನಾವು ಹೋರಾಟಗಾರರು. ನಾವು ನಮ್ಮ ನಡುವೆ ನಾವು ಸರಿ ಇದ್ರೆ ಎಲ್ಲ ಕೂಡ ಸರಿ ಇರುತ್ತೆ. ರಾಜಕೀಯ ಆದ್ರೆ ಅವರು ಒಡೆಯಲಿಕ್ಕೆ ಮಾಡ್ತಾರೆ. ಉಮೇಶ್ ಕಟ್ಟಿ ಒಂದು ಹೇಳಿಕೆ ಕೊಡ್ತಾರೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ. ಅವರು ರಾಜಕಾರಣಿ, ಅವ್ರು ಹೋರಾಟಗಾರಲ್ಲ. ನಾವು ಹೇಳ್ತಾ ಇದೀವಿ, ನೀವು ಯಾರು ಬೇಡ, ಹೊಡಿಬೇಡಿ, ನಾವು ಅಂತ. ನಾನು ಅದನ್ನೇ ಹೇಳ್ತಿರೋದು. ತುಳುನಾಡಿಗೆ ಅನ್ಯಾಯದಂತ ಸಂದರ್ಭದಲ್ಲಿ ಇಲ್ಲಿನ ರೈಲ್ವೆ ಸಮಸ್ಯೆಗೆ ನಾವು ಕೂಡ ಇಲ್ಲಿನ ಸಂಸದರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ರೈಲ್ವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಚನೆ ಆಗಬೇಕು ಅಂತ ನಾವು ಕೂಡ ಹೋರಾಟ ಮಾಡಿದ್ದೇವೆ. ಎತ್ತಿನವರೆಗೆ ಹೋರಾಟ ಮಾಡಿದ್ದೇವೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೋರಾಟ ಮಾಡಿದ್ದೇವೆ. ಎಲ್ಲಾ ವಿಚಾರದಲ್ಲಿ ಹೋರಾಟ ಮಾಡಿದ್ದೇವೆ. ನಾವು ಖಾಲಿ ಹೋರಾಟ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇವರು ಅಖಂಡ ಭಾರತ ಬಗ್ಗೆ, ಅಖಂಡ ಕರ್ನಾಟಕದ ಬಗ್ಗೆ ಮಾತಾಡುವಾಗ ನೀವು ಹೇಳಿದಿರಿ, ಪ್ರತಿಯೊಂದು ಕೂಡ ಭಾಷಾವಾರಾಗಿ ಪ್ರಾಂತ್ಯ ಆಗಿ ಭಾರತ ದೇಶ ಆಗಿದೆ, ಅದರಿಂದಾಗಿ ಆ ಭಾಷೆಯನ್ನು ಒಪ್ಪಬೇಕಂತ ಇಲ್ಲ. ಹಾಗಾದ್ರೆ ಯೋಚನೆ ಮಾಡಿದ್ರೆ ನಾವು ತುಳುನಾಡು ಕೂಡ ಒಂದು ಪ್ರತ್ಯೇಕ ರಾಜ್ಯ ಆಗುವಂತ ಎಲ್ಲ ವ್ಯವಸ್ಥೆ ಇತ್ತು. 1837ರಲ್ಲಿ ಬಾವುಟಗುಡ್ಡೆಯಲ್ಲಿ ಒಂದು ಕದಂಬಾಡಿ ರಾಮೇಗೌಡರು ಮತ್ತೆ ಕಲ್ಯಾಣಪುರವರು ಇವತ್ತು ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ರೆ, ಯಾವ ಪುಸ್ತಕದಲ್ಲಿ ಅದರ ಬಗ್ಗೆ ಚಿತ್ರಣ ಉಂಟು ಸ್ವಾಮಿ? ಇವರು ಇಲ್ಲಿ ಇವತ್ತು ನಮ್ಮ ಜಾನ್ ಕ್ಯಾರೆ ಅವರು ಹೇಳ್ತಾರೆ, ಗೋವದಿಂದ ಬಂದವರು ತುಳುವರಂತ. ಸ್ವಾಮಿ, ಅವರು ಯೋಚನೆ ಮಾಡಬೇಕು, ಗೋವದಿಂದ ಯಾರು ಬಂದದು? ಇವರು ಇವತ್ತು ಗೋವದಿಂದ ಬಂದ ಯಾವ ಜನಾಂಗ, ಯಾವ ಸಮುದಾಯ ಬಂದು ಇವರು ಅವರ ಕೊಂಕಣಿಯ ಅಥವಾ ಬೇರೆ ಮೀನು ಭಾಷೆ ತಪ್ಪಿಕೊಂಡು ತುಳು ಬಗ್ಗೆ ಮಾತಾಡಿದಾರಂತ ಡೌಟ್ ಆಗ್ತದೆ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ಮಾಹಿತಿ ಆಚೆ ಈಚೆ ಆದ ಬರ್ದಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ನೀವು ನಿಮ್ಗೆ ಅರ್ಥ ಇದೆ, ಈಗ ಇದೇ ಹೇಳೋದು ನಿಮ್ಗೆ ಅರ್ಥ ಇದೆ. ಕೊಂಕಣಿ ಬಗ್ಗೆ ಹೇಳಿದ್ದಾರೆ, ಕೊಂಕಣಿ ಬಗ್ಗೆ ಹೇಳ್ತಿದ್ದೀರಾ?
ಕೊಂಕಣಿ ಬಗ್ಗೆ ಹೇಳಿದ? ಏನಾಗಿದೆ ಅಂತ ಅಲ್ಲ, ತುಳುವನ್ನು ಕೊಂಕಣಿಗೆ ಹೇಳುದಾ? ಕೊಂಕಣಿ ಅಂತ ನಾನು ಹೇಳಿದಿ, ಇಲ್ಲಿ ಏನಾಗ್ತಿದೆ ಅಂತ ಕೆಲವೊಂದು ವಿಚಾರಗಳು ತಿಳ್ಕೊಬೇಕಂತ ಸಂದರ್ಭದಲ್ಲಿ ಗೋವಾದಿಂದ ಬಂದವರು ಯಾರು ಕೊಂಕಣಿ ಮಾತಾಡೋರು? ಹೇಳ್ತಿದ್ದೀನಲ್ಲ, ಆಗ ನೀವು ಕೊಂಕಣಿ ಬಗ್ಗೆ ಮಾತಾಡೋದು ಅದು ಕ್ಲಿಯರ್ ಹೇಳಿ. ಅದನ್ನೇ ಇರ್ಬೋದು, ಇಲ್ಲಿ ಅದನ್ನು ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಲ್ಲ. ಆದ್ರೆ ಅದೇನು ಹೇಳ್ತಿರೋದು ನಾನು, ಕೆಲವೊಂದು ವಿಚಾರದಲ್ಲಿ ನಾವು ನಾಯಕತ್ವ ತಗೊಂಡ ಸಂದರ್ಭದಲ್ಲಿ ನಾವು ಪ್ರಜ್ಞೆ ಇಟ್ಕೊಂಡು ಸಮಾಜದ ಹಿತ ಕಾಯೋ ನಿಟ್ಟಿನಲ್ಲಿ ನಾವು ಬರವಣಿಗೆ ಆಗಿರ್ಬೋದು ಇದೆಲ್ಲ ಬರೀಬೇಕು. ನಾನು ಒಂದು ಸಂದೇಶ ಕೊಡ್ತೀನಿ. ಈಗಿನ ಯುವಕರಾಗಿರ್ಬೋದು, ಸಂಘಟನೆಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಯಾರು ಕೂಡ ಸಾಮಾಜಿಕ ಜಾಲತಾಣವನ್ನು ಯಾರು ಕೂಡ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ದಲೆ, ಹಾಗೆ ಒಂದು ಸಮಾಜಕ್ಕೆ ದುರುಪಯೋಗ ಮಾಡ್ದಲೆ, ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ನೀಡೋ ತರ ಒಂದು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಇಂತಹ ಇದು ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಅದು ಜಾಸ್ತಿ ಆಗುವಂತ ಸಂದರ್ಭದಲ್ಲಿ, ಯಾಕೆ ಈಗಿನ ಕೆಲವು ಪ್ರಕರಣಗಳು ನೋಡಿರ್ಬೋದು ಅಂತ ನಾನು ಹೇಳ್ತೀನಿ. ಹೌದು, ಬಹಳಷ್ಟು ಆಗಿದೆ. ಯಾಕೆ ಅರೆಸ್ಟ್ ಮಾಡಿರಾಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು. ಯಾಕೆಂದ್ರೆ ಇಲ್ಲಿ ಕರಾವಳಿ ಪ್ರದೇಶ ಅಧಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂತದ್ದು ಸಂದರ್ಭದಲ್ಲಿ ಹೌದು ಬಹಳಷ್ಟು ಜನ ಇದ್ದಾರೆ. ಅದನ್ನು ದುರುಪಯೋಗ ಯಾರ್ಯಾರೋ ಜೈಲು ಅನುಭವಿಸೋದು, ಸಮಾಜಕ್ಕೆ ಕೆಟ್ಟ ಸಾರಾಟ ಆಗೋದು, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀಳೋದಂಥದ್ದು ಆಗ್ತಿದೆ. ಆ ನಿಟ್ಟಿನಲ್ಲಿ ನಾನು ಎಲ್ಲರೂ ಕೂಡ ಒಂದೇ ಹೇಳೋದು, ಈ ತರ ಯಾವುದೇ ಕಾರಣಕ್ಕೂ ಕೂಡ ಈ ತರ ಆಗ್ಬಾರ್ದು. ಸಮಾಜದಲ್ಲಿ ಒಳ್ಳೆಯ ಶಾಂತಿ ಸಹಬಾಳ್ವೆ ನೆಲೆಸಬೇಕಾದ್ರೆ ನಾವೆಲ್ಲರೂ ಕೂಡ ಸಮಾನರವಾಗಿ ವಿಷಾಧಾರಿತವಾಗಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಮಾತ್ರ ನಾವು ಬದುಕನ್ನು ಕಟ್ಕೊಳ್ಳಿಕ್ಕಾಗ್ತದೆ ಅಂತ ನಾನು ಈ ಮುಖಾಂತರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಲ್ಲ, ನಾವು ಹೇಳೋದಂದ್ರೆ, ನಾವು ತುಳುವರನ್ನ ಬಗ್ಗೆ ಅವರು ಯಾರು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ಬೋದು, ಯಾರು ಆಳ್ವಿಕೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ತುಳುನಾಡಿನವರ ಭಾವನೆ ಮತ್ತು ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದು ಅಂತ ನಾವು ಹೇಳೋದು. ಯಾಕೆಂದ್ರೆ ಅಂತ ನೋವನ್ನು ಮಾಡದಿದ್ರೆ ಎಲ್ಲರೂ ಕೂಡ ಒಳ್ಳೇದಿರ್ತಾರೆ, ಸುಭಿಕ್ಷೆಯಲ್ಲಿ ಇರ್ತಾರೆ ಅಂತ ಹೇಳೋದು ಅಷ್ಟೇ. ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಇವತ್ತು ತುಳು ವರ್ಸಸ್ ಕನ್ನಡದಲ್ಲೇ ಮಾತಾಡಿದ್ವಿ. ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಯಾಕಂದ್ರೆ ಈಗಾಗಲೇ ಗಮನಿಸಬಹುದು, ನಿಮ್ಮ ಮನಸ್ಸಲ್ಲೂ ಬಹಳಷ್ಟು ಚರ್ಚೆಗಳಿರ್ಬೋದು. ಜಾನ್ ಯಾಕೆ ಹಾಗೆ ಹೇಳಿರುವಂಥದ್ದು, ದೀಕ್ಷಿತ್ ಶೆಟ್ಟಿಗಾರ್ ಯಾಕೆ ಹೇಳಿದ್ರು, ಇದೆಲ್ಲವನ್ನು ನಿಮ್ಮ ಮುಂದೆ ಇಟ್ಟುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ಇದಿಷ್ಟು ಇವತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.